बोलो कार्यक्रम सुधारणु ಹಬ್ಬಕ್ಕನ ನಾಡೋಗ್ಲಿ ನಡೀತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿಯ ಯುವ ಸಮಾವೇಶಕ್ಕೆ ಆಗಮಿಸುವಂತಹ ಒಂದು ಸ್ವೀಕಾರ ಮಾಡಬೇಕು. ದಯವಿಟ್ಟು ಅಲ್ಲಿ ಹಿಂದೆ ನಿಂತಿರತಕ್ಕಂತಹ ಜಿಲ್ಲೆ ಮತ್ತು ಮಂಡಲದ ಪದಾಧಿಕಾರಿಗಳು ಹಾಗೂ ನಮ್ಮ ಶಾಸಕರಾದಂತಹ ವೇದ ಪೀಠಿಗಳು ಸುದೀಪ್ ಶೆಟ್ಟಿ ಕಂಡವರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಭಾರತ್ ಮಾತಾ ಕೇ ನರೇಂದ್ರ ಮೋದಿಗೆ ಎದುರು ಬಲೆ ರಣದೀಪ್ ಕಾಂಚನ್ ಜಿಲ್ಲಾ ಮಾಧ್ಯಮ ಪ್ರಮುಖರು ವೇದಿಕೆಯನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಈ ಸಮಾವೇಶ ಉದ್ಯುಕ್ತವಾಗಿ ಚಾಲನೆಗೊಳ್ಳುತ್ತಿದೆ. ದಯವಿಟ್ಟು ಈ ಒಂದು ಸಮಾವೇಶದಲ್ಲಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ಗೆ ನಮ್ಮ ಜಿಲ್ಲೆಯ ಹಿಂದೂ ಸಂಸದರು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ವೇದಿಕೆಯಲ್ಲಿ ಬರ್ತಿದ್ದಾರೆ. ಯುವ ಸಮಾವೇಶವನ್ನು ಮಾತಾಡುತ್ತಾರೆ. ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರನ್ನು ವೇದಿಕೆ ಕೇಳುತ್ತಿದ್ದೇವೆ. वंदे मातरम वंदे मातरम सुजलां सुफलां मलयज शीतलां सस्यश्यामलां मातरं वंदे मातरम शुभ्रज्योत्स्ना पुलकितयामिनीं पुल्लकुसुमिता द्रुमदलशोभिनीं सुहासिनीं सुमधुरभाषिणीं सुखदां वरदां मातरं वंदे मातरम वंदे मातरम। भारत माता की जय। बोलो भारत माता की।
बोलो भारत माता की, भारतीय जनता पार्टी की। ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಈ ದಿನ ನಡೆಯುತ್ತಿರುವಂತ ಯುವ ಸಮಾವೇಶದಲ್ಲಿ ಅತ್ಯಂತ ಉತ್ಸಾಹಿಯಾಗಿ ಭಾಗವಹಿಸಿದ ಎಲ್ಲ ಯುವ ತರುಣ ಮಿತ್ರರನ್ನ ದೊಡ್ಡ ಸಮಾವೇಶ ನಡೀತಾ ಇದೆ. ನಮ್ಮೆಲ್ಲರ ಗುರಿ ಇರುವಂಥದ್ದು ನಿಶ್ಚಿತ, ಇಡೀ ರಾಜ್ಯದಲ್ಲಿ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ 150 ಸ್ಥಾನಗಳನ್ನು ಗೆದ್ದು ಮತ್ತೆ ಬಿಜೆಪಿಯನ್ನು ಅಧಿಕಾರದಲ್ಲಿ ನೋಡುವಂಥ ಒಂದು ಪ್ರಯತ್ನ ನಮ್ಮದಿದೆ. ಅದನ್ನು ನಾವು ಸಾಧಿಸಿಯೇ ತೀರ್ತೇವೆ. ಅದರ ಜೊತೆಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದು ಆ 150 ಸ್ಥಾನಗಳಲ್ಲಿ ನಮ್ಮ ಒಂದು ಇಡೀ ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡಬೇಕಾದದ್ದು ಈಗ ಬಾಕಿ ಇರುವಂಥದ್ದು ಒಂದೇ ಒಂದು ಕ್ಷೇತ್ರ, ನಮಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಕೂಡ ನಮ್ಮ ವಿಜಯ ಪತಾಕೆಯನ್ನು ಹಾರಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇಡೀ ಜಿಲ್ಲೆಯ ಯುವಕರ ಒಂದು ದಂಡು ಈ ದಿನ ಇಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದನ್ನು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಈ ರೀತಿಯ ಒಂದು ಸಮಾರಂಭಕ್ಕೆ ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ನಮ್ಮೊಂದಿಗೆ ಸೇರಿಕೊಂಡಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಮಾರ್ಗದರ್ಶಕರು ಆಗಿರುವಂತಹ ಬಿಜೆಪಿ ಕರ್ನಾಟಕದ ರಾಜ್ಯಾಧ್ಯಕ್ಷರು, ನಮ್ಮ ನೆಚ್ಚಿನ ಸಂಸದರಾಗಿರುವಂತಹ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಜಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದಂತಹ ಶ್ರೀಯುತ ಸುದರ್ಶನ್ ಎಂ ಅವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೋರ್ವರು ಮಂಗಳೂರು ನಗರ ದಕ್ಷಿಣದ ಶಾಸಕರು ಯುವಕರ ರೀತಿಯಲ್ಲೇ ಪೂರ್ತಿ ಉತ್ಸಾಹದಿಂದ ಬೈಕ್ ರ್ಯಾಲಿಯ ಮೂಲಕ ನಮ್ಮ ಸಮಾವೇಶಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದವ್ಯಾಸ್ ಕಾಮತ್ ಅವರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಂಗಳೂರು ವಿಭಾಗದ ಸಹ ಪ್ರಭಾರಿಗಳಾಗಿರುವಂತಹ ಶ್ರೀಯುತ ರಾಜೇಶ್ ಕಾವೇರಿ ಅವರಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ಯುವ ಮೋರ್ಚಾದ ಕಾರ್ಯದರ್ಶಿ ಆಗಿರುವಂತಹ ಶ್ವೇತಾ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಯುವ ಮೋರ್ಚಾದ ಪ್ರಭಾರಿಗಳು, ಜಿಲ್ಲಾ ಬಿಜೆಪಿಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಈಶ್ವರ್ ಕಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಯಿಂದ, ಅವರು ಎಲ್ಲಿದ್ರು ವೇದಿಕೆಗೆ ಆಗಮಿಸಬೇಕು, ದಯವಿಟ್ಟು ಈಶ್ವರ್ ಕಟೀಲ್ ಅವರು. ಕಸ್ತೂರಿ ಬಂಗಾರ ಅವರಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತ. ಅದೇ ರೀತಿ ಮತ್ತೋರ್ವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ಸುಧೀರ್ ಶೆಟ್ಟಿ ಕಣ್ಣೂರು ಮತ್ತು ರಾಮದಾಸ್ ಬಂಟ್ವಾಳ ಇವರು ಕೂಡ ನಮ್ಮೊಟ್ಟಿಗೆ ಇಲ್ಲಿದ್ದಾರೆ. ಅವರಿಗೂ ಪ್ರೀತಿಯಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನಗೆ ಈ ಒಂದು ಸಮಾವೇಶದ ಪ್ರತಿ ಕೆಲಸದಲ್ಲೂ ನಮ್ಮೊಂದಿಗೆ ನಿಂತು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಮಗೆ ಪೂರ್ತಿ ಸಹಕಾರ ನೀಡಿದ ಜಿಲ್ಲೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಸತೀಶ್ ಕುಂಪಲಾರ್ ಅವರು ಇಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರ ಈ ಒಂದು ಯುವ ಸಮಾವೇಶದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಸಂಸದರು, ಅಭಿವೃದ್ಧಿಯ ಹರಿಕಾರರು, ಸಂಘಟನಾ ಚತುರರು ಆದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಎಲ್ಲ ನಮ್ಮ ಪ್ರಮುಖರ ನೇತೃತ್ವದಲ್ಲಿ ಕಾರ್ಯಕ್ರಮ ಮೂಡಿ ಬರ್ತಾರೆ. नलिन कुमार कटील जी के, एस येडियुरप्पा जी के, बसवराज बोम्मई के,
ಈ ಕಾರ್ಯಕ್ರಮದಲ್ಲಿ ಬಿಡುವಿಲ್ಲದ ಸಭೆ ಸಮಾರಂಭಗಳ ಒತ್ತಡದ ನಡುವೆಯೂ ತನ್ನ ತವರೂರು ಜಿಲ್ಲೆಯ ಮೇಲೆ ಪ್ರೀತಿಯನ್ನ ಇಟ್ಟು ಈ ಯುವ ಸಮಾವೇಶದಲ್ಲಿ ಭಾಗವಹಿಸಬೇಕು ಎನ್ನುವ ಉದ್ದೇಶದಿಂದ ದಾವಣಗೆರೆಯಿಂದ ವಿಶೇಷವಾದಂತಹ ಹೆಲಿಕಾಪ್ಟರ್ನ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದಂತಹ ಶೋಭೆಯನ್ನು ತಂದಿರುವಂತಹ ನಮ್ಮ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ಜಿಲ್ಲೆಯ ಸಂಸದರಾಗಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ ಬಂಧುಗಳೇ. ವಿಶ್ವ ವಿಜೇತ ಭಾರತ ನಿರ್ಮಾಣವಾಗುತ್ತಿರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಜಗತ್ತಿನ ಚಿಂತಕರು ಮೊನ್ನೆ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಈ ವಿಶ್ವದಲ್ಲಿ ಭವಿಷ್ಯ ಇರುವಂಥದ್ದು ಜ್ಞಾನಿ ಸಮಾಜಕ್ಕೆ. ಜಗತ್ತಿನಲ್ಲಿ ಜ್ಞಾನಿ ಸಮಾಜ ಇರುವಂತಹ ಏಕೈಕ ದೇಶ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಭಾರತ ಅಂತ ಈ ಸಂದರ್ಭದಲ್ಲಿ ನಾವು ಎದೆ ತಟ್ಟಿ ಹೇಳ್ಕೊಳ್ಬಹುದು ಬಂಧುಗಳೇ. ಪ್ರಾಚೀನ ಕಾಲದಿಂದಲೂ ಭಾರತ ಗುರುತಿಸಿಕೊಂಡದ್ದು ತನ್ನ ಜ್ಞಾನವಾಗಿರುವಂತಹ ಸಂಪತ್ತಿನ ಮುಖಾಂತರ. ಜಗತ್ತು ಇವತ್ತು ಭಾರತವನ್ನ ನೋಡ್ತಾ ಇದೆ. ಯಾಕೆ ನೋಡ್ತಾ ಇದೆ ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಶಕ್ತಿ ಇರುವಂತಹ ಏಕೈಕ ದೇಶ ಯಾವುದು ಅಂತ ಕೇಳಿದ್ರೆ ಅದು ಭಾರತ ಅಂತ ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಲೇಬೇಕಾಗುತ್ತೆ. ಭಾರತದಲ್ಲಿ ಇದ್ದಷ್ಟು ಯುವಶಕ್ತಿ ಬೇರೆ ಜಗತ್ತಿನ ಯಾವುದೇ ದೇಶದಲ್ಲಿ ಇಲ್ಲ. ಜಪಾನ್ ಮುಂತಾದ ಮುಂದುವರಿದ ದೇಶಗಳು ಇವತ್ತು ಮುದಿ ರಾಷ್ಟ್ರವಾಗ್ತಾ ಇದೆ. ಇತ್ತೀಚೆಗೆ ಜಪಾನ್ ಮತ್ತೊಮ್ಮೆ ಜನಸಂಖ್ಯೆ ನಿಯಂತ್ರಣಕ್ಕೆ ಇದ್ದಂತಹ ಕಾನೂನನ್ನ ತೊಡೆದು ಹಾಕಿ ಜನಸಂಖ್ಯೆಯನ್ನ ಮತ್ತೊಮ್ಮೆ ಸ್ಫೋಟ ಮಾಡಲಿಕ್ಕೆ ಅವಕಾಶವನ್ನ ಜಪಾನ್ ದೇಶ ಇವತ್ತು ಕಲ್ಪಿಸಿಕೊಟ್ಟಿದೆ. ಆದರೆ ಇವತ್ತು ಜಗತ್ತಿನ ಎಲ್ಲಾ ದೇಶಗಳು ಭಾರತವನ್ನ ನೋಡ್ತಾ ಇದೆ. ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಅದು ಭಾರತದಿಂದ ಸಿಗ್ತದೆ ಎನ್ನುವ ನಂಬಿಕೆಯಿಂದ ಇವತ್ತು ಜಗತ್ತು ಇದೆ. ಇದಕ್ಕೆ ಮುಖ್ಯ ಕಾರಣ ಈ ದೇಶದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು. ಯಾವಾಗ ಈ ದೇಶದ ಚುಕ್ಕಾಣಿಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಹಿಸಿಕೊಂಡ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಎನ್ನುವ ಮಂತ್ರದ ಅಡಿಯಲ್ಲಿ ಈ ದೇಶದ ಅಭಿವೃದ್ಧಿ ಮಾತ್ರವಲ್ಲ, ಅಭಿವೃದ್ಧಿಯ ಜೊತೆಗೆ ಈ ದೇಶದ ಸಂಸ್ಕೃತಿಯನ್ನ ಪುನರುತ್ಥಾನ ಮಾಡಿದಂತ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅದಕ್ಕೋಸ್ಕರ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಅರ್ಪಿಸಬೇಕಾಗುತ್ತೆ ಬಂಧುಗಳೇ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಂಡಿರುವಂತಹ ಭಾರತ, ಅಂತ್ಯೋದಯದ ಪರಿಕಲ್ಪನೆಯ ಕನಸನ್ನ ಕಂಡಿರುವಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಕಂಡಿರುವಂತಹ ಭಾರತ, ಅಟಲ್ಜಿ ಕಂಡಿರುವಂತಹ ಸದೃಢವಾದಂತಹ ಭಾರತ, ಅಬ್ದುಲ್ ಕಲಾಂ ಅವರು ಕಂಡಿರುವಂತಹ ಸೂಪರ್ ಪವರ್ ಭಾರತ, ಅವರು ಕಂಡಿರುವಂತಹ ಕನಸನ್ನ ನನಸು ಮಾಡುವಂತಹ ಒಬ್ಬ ಪ್ರಧಾನಮಂತ್ರಿ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾವು ಮಾತಾಡಲೇಬೇಕಾಗುತ್ತೆ. ಇವತ್ತು ದೇಶದ ಯುವಶಕ್ತಿಯ ಮೇಲೆ ನಂಬಿಕೆ ಎಷ್ಟು ಇದೆ ಅಂತ ಕೇಳಿದ್ರೆ, ಜಗತ್ತನ್ನ ಒಂದು ಕಾಲಘಟ್ಟದಲ್ಲಿ ಬ್ರಿಟನ್ ಆಳ್ವಿಕೆ ಮಾಡಿತ್ತು. ಭಾರತವನ್ನ ಕೂಡ 2 ಶತಮಾನಗಳ ಕಾಲ ಆಳ್ವಿಕೆ ಮಾಡಿದರು. ಆದರೆ ಇವತ್ತು ಬ್ರಿಟನ್ ಎನ್ನುವಂತಹ ಶ್ರೀಮಂತವಾಗಿರುವಂತಹ ಆ ದೇಶವನ್ನ ಜಗತ್ತಿನಲ್ಲಿ ಮತ್ತೊಮ್ಮೆ ತಲೆ ಎತ್ತಿ ಬ್ರಿಟನ್ ಅನ್ನ ನಿಲ್ಲಿಸಬೇಕಾದ್ರೆ ಬ್ರಿಟನ್ನ ಅಧ್ಯಕ್ಷೆಯಾಗಿ ಈ ದೇಶದ ಒಬ್ಬ ಯುವಕ ಅಲ್ಲಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಬ್ರಿಟನ್ ಅನ್ನ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ತಲೆ ಎತ್ತಿ ನಿಲ್ಲಿಸಬೇಕಾದ್ರೆ ಅಲ್ಲಿಗೆ ಬೇಕಾಗಿರುವಂತಹ ಶಕ್ತಿ ಯಾವುದು ಅಂತ ಕೇಳಿದ್ರೆ ಅದು ಭಾರತದ ಯುವ ಶಕ್ತಿ ಅಂತ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತೆ.
ಜಗತ್ತಿನ ಎಲ್ಲಾ ದೇಶಗಳು ಭಾರತದ ನಾಯಕತ್ವವನ್ನು ಸ್ವೀಕಾರ ಮಾಡುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಪ್ರತಿಯೊಂದು ದೇಶಗಳು ಕೂಡ ಭಾರತದ ನಾಯಕತ್ವವನ್ನು ಒಪ್ಪಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಇವತ್ತು ಯಾವ ರೀತಿಯ ಆಡಳಿತ ಇದೆ ಆ ಎಲ್ಲ ಆಡಳಿತದ ಕಾರ್ಯವೈಖರಿಯನ್ನ ತಮ್ಮ ದೇಶದಲ್ಲಿ ಅನುಷ್ಠಾನ ಮಾಡಬೇಕು ಎನ್ನುವ ಸಂಕಲ್ಪವನ್ನು ತೊಟ್ಟುಕೊಂಡಿದೆ. ಇವತ್ತು ಮಂಗಳೂರಿನ ಭಾಗದಲ್ಲಿ ನಾವು ಯುವ ಸಮಾವೇಶವನ್ನ ನಡೆಸ್ತಾ ಇದ್ದೇವೆ. ತುಂಬಾ ಜನ ಪ್ರಶ್ನೆ ಮಾಡಿದ್ರು, ಮಂಗಳೂರಲ್ಲಿ ಯಾಕೆ ಸಮಾವೇಶವನ್ನ ಇಟ್ಕೊಂಡಿದ್ದೀರಿ? ಕಳೆದ 2014ನೇ ಇಸವಿಯ ಲೋಕಸಭೆಯ ಚುನಾವಣೆಯಲ್ಲಿ ಈ ದೇಶದ ರಾಜಕೀಯ ಚಿತ್ರಣವನ್ನು ಬದಲು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಈ ದೇಶದ ಯುವಶಕ್ತಿ. ಸನ್ಮಾನ್ಯ ನಮ್ಮ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಮುಂದಿನ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮುಖಾಂತರ 150 ಶಾಸಕರನ್ನ ಪಡೆದು ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತ ಅವರ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಆಯ್ಕೆ ಆಗಬೇಕು ಎನ್ನುವ ಸಂಕಲ್ಪಕ್ಕೋಸ್ಕರ ಯುವ ಸಮಾವೇಶವನ್ನ ನಾವು ಮಂಗಳೂರಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ಬಂಧುಗಳೇ. ಈ ಸಮಾವೇಶದಲ್ಲಿ ನಾವು ಮಾಡುವಂತಹ ಸಂಕಲ್ಪವನ್ನೇ ಮುಂದಿನ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ 8ಕ್ಕೆ 8 ಕೂಡ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಆಯ್ಕೆಯಾಗಿ ಬರಬೇಕು. ಅದಕ್ಕೋಸ್ಕರ ಯುವಶಕ್ತಿ ಇವತ್ತು ಜಾಗೃತಿಯಾಗಿ, ಯುವಶಕ್ತಿ ಇವತ್ತು ಒಗ್ಗಟ್ಟಾಗಿ ಚುನಾವಣೆಯ ಕಾರ್ಯವನ್ನ ಮಾಡಬೇಕಾಗಿರುವಂತಹ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೇವೆ ಬಂಧುಗಳೇ. ಭಾರತೀಯ ಜನತಾ ಪಾರ್ಟಿ ಸಂಘಟನೆಯಲ್ಲಿ ಕೂಡ ಇವತ್ತು ಯುವಶಕ್ತಿಗೆ ಅತಿ ಹೆಚ್ಚು ಅವಕಾಶವನ್ನು ಕೊಟ್ಟಿರುವಂತಹ ಅವಕಾಶವನ್ನ ಯುವಶಕ್ತಿ ಉಪಯೋಗಿಸಿಕೊಳ್ಬೇಕು. ಇವತ್ತು ಯುವ ಮೋರ್ಚಾ ಎನ್ನುವಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ಮಾಡುವಂತಹ ಕಾರ್ಯಕರ್ತರಿಗೆ ಒಂದು ವೇದಿಕೆ ಅದು. ಈ ವೇದಿಕೆಯ ಮುಖಾಂತರ ಯುವಶಕ್ತಿ ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಶಕ್ತಿಯಾಗಿ ಮೂಡಿ ಬರಬೇಕು. ಆ ಮುಖಾಂತರ ಹಿರಿಯರು ಕಂಡಿರುವಂತಹ ಯುವ ಭಾರತ ಏನಿದೆ, ಸದೃಢ ಭಾರತ ಏನಿದೆ, ಜಗದ್ಗುರು ಭಾರತ ಏನಿದೆ, ಈ ಭಾರತದ ಪುನರ್ ನಿರ್ಮಾಣ ಆಗಬೇಕಾದ್ರೆ ಈ ದೇಶದ ಯುವಶಕ್ತಿಯ ಕೊಡುಗೆ ಬಹಳ ಪ್ರಮುಖವಾದದ್ದು. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮೋರ್ಚಾದ ವತಿಯಿಂದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಯುವಶಕ್ತಿಯನ್ನ ಸಂಘಟಿಸುವುದರ ಮುಖಾಂತರ ಮುಂದೆ ಬರುವಂತಹ ಏನು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಯುವಶಕ್ತಿ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆ ಮೂಲಕ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಸ್ಥಾಪನೆ ಆಗಬೇಕು. ಇವತ್ತು ಜನ ಇವತ್ತು ಬಿಜೆಪಿಯನ್ನ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಆಡಳಿತವನ್ನು ಇವತ್ತು ಜನ ಒಪ್ಪಿಕೊಂಡಿದ್ದಾರೆ. ಇವತ್ತು ನಾವು ಜನಪರವಾದಂತಹ ಏನು ಕೆಲಸ ಕಾರ್ಯಗಳಿದೆ, ಕೇಂದ್ರ ಮತ್ತೆ ರಾಜ್ಯದ ಏನು ಯೋಜನೆಗಳಿದೆ, ಅದನ್ನ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ ಬಂಧುಗಳೇ. ಬಿಜೆಪಿಯನ್ನ ಬಿಟ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಈ ದೇಶದ ಸಂಸ್ಕೃತಿ ಉಳಿಬೇಕಾದ್ರೆ, ಈ ದೇಶದ ಪರಂಪರೆ ಉಳಿಬೇಕಾದ್ರೆ, ಈ ಭಾರತವಾಗಿ ಉಳಿಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರುವಂತದ್ದು ಅನಿವಾರ್ಯ ಎನ್ನುವಂತಹ ಸಂಕಲ್ಪವನ್ನ ಇವತ್ತು ನಾವು ತುಂಬಿಕೊಳ್ಬೇಕಾಗ್ತದೆ ಬಂಧುಗಳೇ. ಈ ದೇಶದಲ್ಲಿ ಶಾಂತಿಯನ್ನ ಕದಡಿದಂತಹ, ಈ ದೇಶದ ಅಸ್ಮಿತೆಗೆ ಕೊಳ್ಳಿಯನ್ನು ಇಟ್ಟಿರುವಂತಹ, ನಮ್ಮ ಆಧ್ಯಾತ್ಮಿಕ ಚಿಂತನೆಗೆ ಕೊಳ್ಳಿಯನ್ನು ಇಟ್ಟಿರುವಂತಹ PFI ಏನಿದೆ, KFI ಏನಿದೆ, ಅದನ್ನ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಒತ್ತಾಯದ ಮುಖಾಂತರ, ಅವರ ಭರವಸೆಯ ಮುಖಾಂತರ ಕರ್ನಾಟಕದಲ್ಲಿ PFI ನಿಷೇಧ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ಈ PFI ಶಾಶ್ವತವಾಗಿ ಈ ದೇಶದಲ್ಲಿ ನಿಷೇಧ ಆಗಬೇಕಾದ್ರೆ ಯಾವ ಸರ್ಕಾರ ಆಡಳಿತದಲ್ಲಿ ಇರಬೇಕು, PFI ಶಾಶ್ವತವಾಗಿ ನಿಷೇಧ ಇರಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರಬೇಕು. ಲವ್ ಜೆಹಾದ್ ಈ ದೇಶದಲ್ಲಿ ಶಾಶ್ವತವಾಗಿ ನಿಷೇಧ ಆಗಬೇಕಾದ್ರೆ ಯಾವ ಸರ್ಕಾರ
ಯಾವ ಸರ್ಕಾರ ಇರಬೇಕು? ಬಿಜೆಪಿ ಸರ್ಕಾರ ಇರಬೇಕು. ಗೋಹತ್ಯೆ ನಿಷೇಧ ಶಾಶ್ವತವಾಗಿ ನಿಷೇಧ ಆಗಬೇಕಾದ್ರೆ ಯಾವ ಸರ್ಕಾರ ಆಳ್ವಿಕೆಯಲ್ಲಿರಬೇಕು? ಮತಾಂತರ ನಿಷೇಧ ಆಗಬೇಕಾದ್ರೆ ಯಾವ ಸರ್ಕಾರ ಆಳ್ವಿಕೆಯಲ್ಲಿರಬೇಕು? ಶಾಂತಿ ಸೌಹಾರ್ದತೆಯ ಈ ನಾಡು ದೇಶ ಭಾರತವಾಗಿ ಉಳಿಬೇಕಾದ್ರೆ ಯಾವ ಸರ್ಕಾರ ಆಡಳಿತದಲ್ಲಿರಬೇಕು? ಈ ವಿಚಾರವನ್ನ ನಾವೆಲ್ಲ ತಿಳ್ಕೊಂಡು ಮುಂದಿನ ಚುನಾವಣೆ ಈ ದೇಶದ ಅಸ್ಮಿತೆಯ ಉಳಿವಿಗೆ ನಡೆಯುವಂತಹ ಚುನಾವಣೆ, ಈ ದೇಶದ ಧರ್ಮದ ಉಳಿವಿಗೋಸ್ಕರ ನಡೆಯುವಂತಹ ಚುನಾವಣೆ. ಧರ್ಮವನ್ನ ಬಿಟ್ಟರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಎನ್ನುವ ಚಿಂತನೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇಡೀ ಯುವ ಶಕ್ತಿ ಒಂದಾಗಿ ರಾಷ್ಟ್ರೀಯ ವಿಚಾರಧಾರೆಯ ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯಾಗಿ ನೀವೆಲ್ಲರೂ ದುಡಿಬೇಕು ಎನ್ನುವ ವಿನಂತಿಯನ್ನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ಸದಸ್ಯರಾದಂತಹ ಪ್ರತಾಪ್ ಸಿಂಹ ನಾಯಕ್ ಅವರು ಈ ಸಮಾವೇಶವನ್ನ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದೆ. बोलो भारत माता की. ಬಿಜೆಪಿಯ ಭರವಸೆ ಜನರ ಮನಸ್ಸಿನಲ್ಲಿ 150ಕ್ಕೂ ಹೆಚ್ಚಿನ ಸ್ಥಾನವನ್ನ ಗಳಿಸುವುದರ ಮೂಲಕ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿಜಯ ಪತಾಕೆಯನ್ನ ಹಾರಿಸುವ ಸಂಕಲ್ಪದ ಜೊತೆಗೆ ಪ್ರವಾಸ ಮಾಡುತ್ತಿರುವ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದರು, ಅಭಿವೃದ್ಧಿಯ ಹರಿಕಾರವಾಗಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರೇ, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಸಾರಥ್ಯವನ್ನ ವಹಿಸಿರುವಂತಹ ಸುದರ್ಶನ್ ಮೂಡಬಿದ್ರೆಯವರೇ, ಹುಲಿವೇಷದ ಜೊತೆಗೆ ಬಂದು ಹುಲಿಯಂತೆ ವೇದಿಕೆಯಲ್ಲಿ ಕೂತು ಗರ್ಜಿಸುವುದಿಲ್ಲ ಅಂತೇಳಿ ಮಾತ್ರ ಹೇಳಿದ್ದಾರೆ. ಅವರ ಸ್ವರ ಹೋಗಿದೆ ಅಂತೆ. ಹಾಗೆ ನನಗೆ ನೆನಪಾದದ್ದು, ಈ ಸಮಾವೇಶದ ಈ ಭೂಮಿಗೆ ಬರುವಾಗ ಒಂದು ಕಾಲದಲ್ಲಿ ಬಿಜೆಪಿಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು, ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಯಾಗಿದ್ದುಕೊಂಡು, ತನ್ನ ಯೌವನದಲ್ಲಿ ಅದು ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟ ಇರಬಹುದು, ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಸವಾಲಿರಬಹುದು, ಇದನ್ನ ಹಿಡ್ಕೊಂಡು ರಾಷ್ಟ್ರದಾದ್ಯಂತ ಪ್ರವಾಸ ಮಾಡಿದಂತಹ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಸುಮ್ಮನೆ ಅವರು ಆ ಸ್ಥಾನಕ್ಕೆ ಹೋಗಲಿಲ್ಲ. ಯುವ ಮೋರ್ಚಾದಿಂದ ಪ್ರಾರಂಭಗೊಂಡ ಭಾರತೀಯ ಜನತಾ ಪಾರ್ಟಿಯವರ ಯಾತ್ರೆ ಇವತ್ತಿಗೂ ಅವರಲ್ಲಿರುವಂತಹ ಸರಳ ಸಜ್ಜನಿಕೆ, ಪಾರ್ಟಿಯ ಬಗ್ಗೆ ಇರುವಂತಹ ಅವರ ಬದ್ಧತೆ, ದೇಶದ ಬಗ್ಗೆ ಇರುವಂತಹ ಅವರ ಚಿಂತನೆ ಒಂದೊಂದು ಕೂಡ ಯುವ ಮೋರ್ಚಾದ ಸಂದರ್ಭದಲ್ಲಿ ಅವರು ಬೆಳೆಸಿಕೊಂಡ ಗುಣಗಳು ಅಂತ ಹೇಳುವಂಥದ್ದು. ಯಾಕೆಂದು ಹೇಳಿದರೆ, ನಾನು ಆಗ ಬೆಳ್ತಂಗಡಿಯ ಯುವ ಮೋರ್ಚಾದ ಅಧ್ಯಕ್ಷ. ಅವರನ್ನು ಸ್ವಾಗತಿಸುವುದಕ್ಕೆ ಆವಾಗ ಅವರು ಬಂದದ್ದು ಮಂಗಳೂರಿನ ರೈಲ್ನಲ್ಲಿ. ಈಗ ಇಲ್ಲಿ ರೈಲು ಹೋಗ್ತಾ ಇರುವಾಗ ನನ್ನ ಮನಸ್ಸಿಗೆ ಆ ಘಟನೆ ನೆನಪು ಬಂತು. ಈ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ಆಗಿನ ಕಾಲದಲ್ಲಿ ಕೈಯಲ್ಲಿ ಒಂದು ಸಣ್ಣ ಬ್ಯಾಗನ್ನು ಹಿಡ್ಕೊಂಡು ನಾವು ರೈಲು ನಿಲ್ದಾಣಕ್ಕೆ ಹೋಗುವಾಗ, ಅವರು ಆಗಲೇ ಬಂದಾಗಿತ್ತು, ನಾವು ಹೋಗುವಾಗ ತಡ ಆಗಿತ್ತು. ಆದರೆ ಆ ವ್ಯಕ್ತಿಯ ದೊಡ್ಡತನ ಎಷ್ಟು ನೋಡಿ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅವರನ್ನು ಸ್ವಾಗತಿಸುವುದಕ್ಕೆ ಹೋಗುವುದಕ್ಕೆ ತಡ ಆಗಿದೆ, ಅವರು ಯಾರನ್ನೂ ಕಾಯಲಿಲ್ಲ. ರಿಕ್ಷಾದಲ್ಲಿ ಕುಳಿತು ಸಂಘನಿಕೇತನಕ್ಕೆ ಹೋದಂತಹ ಹೃದಯವಂತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಅಂತ ಹೇಳುವಂಥದ್ದನ್ನ ಇವತ್ತು ಹೆಮ್ಮೆಯಿಂದ ನಾನು ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ.
ಅಂಥವರ ಆ ರೀತಿಯ ಸಹಸ್ರ ಕೋಟ್ಯಾಂತರ ಯುವಕರ ತ್ಯಾಗ ಪರಿಶ್ರಮದ ಫಲವಾಗಿ ಇವತ್ತು ಬದಲಾದ ಭಾರತವನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಹಾಡು ನಮಗೆ ಸಂಘಸ್ಥಾನದಲ್ಲಿ ಕಳಿಸಿಕೊಡ್ತಾರೆ. ರಣಮತ್ತರ ಬಿಸಿ ನೆತ್ತರ ಬಾಹುವೆ, ಓ ನಾಡಿನ ಯೌವನ ಸಿಡಿದೇಳು, ರಾಷ್ಟ್ರದ ನೇತ್ರ ತೃತೀಯ ಸ್ವರೂಪವೇ, ಓ ಯುವ ಶಕ್ತಿಯೇ ಎದ್ದೇಳು. ಯಾವುದೇ ದೇಶದ ಯಾವುದೇ ರಾಷ್ಟ್ರದ ಬದಲಾವಣೆಯಾಗಬೇಕು ಅಂತೇಳಿ ಆದರೆ ಆದರ್ಶಗಳ ಜೊತೆಗೆ ಭಾರತ ಮಾತೆಯ ಬದ್ಧತೆಯ ಜೊತೆಗೆ ಸಮಾಜದ ಎಲ್ಲ ವರ್ಗದ ಜನರ ಏಳ್ಗೆಯ ಕನಸನ್ನು ಇಟ್ಟುಕೊಂಡು ಕೆಲಸ ಮಾಡುವ ಸಂಕಲ್ಪ ಹೊತ್ತಂತಹ ಯುವ ಭಾರತವೇ ಭಾರತದಲ್ಲಿ ಬದಲಾವಣೆ ತರುವುದಕ್ಕೆ ಸಾಧ್ಯ. ಆ ಕಾರಣಕ್ಕೆ ಬದಲಾಗುತ್ತಿರುವಂತಹ ಭಾರತವನ್ನು ಯಾವ ಕನಸನ್ನು ಕಂಡು ಈ ದೇಶದ ಭಗತ್ ಸಿಂಗ್ರಂತಹ, ಚಂದ್ರಶೇಖರ್ ಆಜಾದ್ರಂತಹ ಸಾವಿರ ರಾಷ್ಟ್ರಭಕ್ತರು ಈ ಭಾರತ ಯಾವ ರೀತಿಯಲ್ಲಿ ಜಗತ್ತಲ್ಲಿ ಮೂಡಿ ಬರಬೇಕು ಅಂತೇಳುವ ಕನಸಿನ ಜೊತೆಗೆ ನೇಣು ಕಂಬಕ್ಕೆ ಆ ಹಗ್ಗಕ್ಕೆ ಮುತ್ತಿಕ್ಕಿ ಭಾರತ ಮಾತೆಗೆ ವಂದನೆಯನ್ನು ಸಲ್ಲಿಸ್ತಾ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ರು. ಅವರ ತ್ಯಾಗದ ಫಲದ, ಅವರ ಕನಸಿನ ಭಾರತದ ನಿಜವಾದ ಅರ್ಥವನ್ನ, ಬದಲಾದ ಭಾರತವನ್ನ ನಾವು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಕಾಣುವಂತಹ ಕಾಲಘಟ್ಟದಲ್ಲಿದ್ದೇವೆ. ಆ ಭಾಗ್ಯ ನಮ್ಮದು ಅಂತ ಹೇಳುವಂತಹ ಹೆಮ್ಮೆ ನಮಗೆ ಬೇಕು. ಈ ಕರ್ನಾಟಕದ ಚುನಾವಣೆ ಅಂತೇಳಿ ಹೇಳಿದಾಗ ಬರೀ ಒಂದಷ್ಟು MLAಗಳನ್ನು ಗೆಲ್ಲಿಸುವಂಥದ್ದು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥದ್ದು ಇಷ್ಟೇ ಅಂತ ಹೇಳಿ ನಾವು ತಿಳ್ಕೊಂಡಿದ್ರೆ ನಾವು ತಪ್ಪು ಮಾಡ್ತಾ ಇದ್ದೇವೆ. ಸಾವಿರ ವರ್ಷಗಳ ಸನಾತನ ಪರಂಪರೆ ಇರುವ, ಜಗತ್ತಿಗೆ ಜೀವನ ಮೌಲ್ಯಗಳನ್ನು ಕೊಡಬಲ್ಲಂತಹ ಶ್ರೇಷ್ಠ ವಾರಿಸುದಾರಿಕೆ ಇರುವ ಯಾವುದೋ ಒಂದು ಸಣ್ಣ ಕಾಲಘಟ್ಟದಲ್ಲಿ ವಿಸ್ಮೃತಿಗೆ ಹೋಗಿರುವಂತಹ ಈ ಭಾರತವನ್ನು ಬಡಿದೆಬ್ಬಿಸಿದ ಸ್ವಾಮಿ ವಿವೇಕಾನಂದರ ಭಾರತವನ್ನು ಮತ್ತೆ ಕಾಣುವಂತಹ ದೃಷ್ಟಿಯಲ್ಲಿ ಇವತ್ತಿನ ಕಾಲಘಟ್ಟ ಇದೆ. ಭಾರತ ಬದಲಾಗ್ತಾ ಇಲ್ವೋ? 2014ನೇ ಇಸವಿಯಿಂದ 2022-23ನೇ ಇಸವಿಯ ಈ ಕಾಲಘಟ್ಟವನ್ನು ಒಮ್ಮೆ ಸ್ಮರಣೆಗೆ ತಂದುಕೊಳ್ಳಿ. ಜನರಲ್ಲಿ ವಿಶ್ವಾಸವೇ ಹೋಗಿತ್ತು. ರಾಜಕೀಯದ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಕಳಕೊಂಡಿತ್ತು. ಬಡವರ ಬಗ್ಗೆ, ದಿನನಿತ್ಯ ದುಡಿಯುತ್ತಿರುವಂತಹ ರೈತರು, ಬಡವರು, ಕೂಲಿ ಕಾರ್ಮಿಕರು ತಮ್ಮ ಭವಿಷ್ಯದ ಬಗ್ಗೆ ಕನಸನ್ನು ಕಾಣುವುದನ್ನೇ ಮರೆತು ಬಿಟ್ಟಿದ್ರು. ಈ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಸ್ಥಿತಿಗೆ ರಾಜಕೀಯ ಅಂತ ಹೇಳಿದರೆ ಅದರ ಮೇಲೆ ನಂಬಿಕೆಯನ್ನೇ ಜನ ಕಳ್ಕೊಂಡು ಹೋಗಿದ್ರು. ದಿನನಿತ್ಯ ಪತ್ರಿಕೆಯಲ್ಲಿ ಬರ್ತಿದ್ದಂತಹ ಸುದ್ದಿಗಳು ಎಂಥದ್ದು? ಪತ್ರಿಕೆಯನ್ನು ತೆಗೆದು ನೋಡಿದರೆ ಇವತ್ತು ಇಷ್ಟು ಲಕ್ಷ ಕೋಟಿ ರೂಪಾಯಿಯ ಭ್ರಷ್ಟಾಚಾರ, ಅದು ವಿಮಾನದ ಖರೀದಿಯಲ್ಲಿ ಭ್ರಷ್ಟಾಚಾರ, ಅದು ಸಬ್ಮೇರಿನ್ನ ಖರೀದಿಯಲ್ಲಿ ಭ್ರಷ್ಟಾಚಾರ, ಯಾವುದರಲ್ಲಿ ಇಲ್ಲ ಭ್ರಷ್ಟಾಚಾರ ಅಂತ ಹೇಳುವಂತಹ ದಿನನಿತ್ಯ ಬೆಳಿಗ್ಗೆ ಆದರೆ ಪೇಪರ್ ನೋಡಿದರೆ ಭ್ರಷ್ಟಾಚಾರಗಳ ಒಂದು ಸುದ್ದಿಯೇ ತುಂಬಿರುತ್ತಿತ್ತು. ರಾಜಕೀಯ ಅಂತ ಹೇಳಿದರೆ ಹೇಸಿಗೆ ಪಡುವಂತಹ ಮಟ್ಟಕ್ಕೆ ಈ ದೇಶ ಮುಟ್ಟಿತ್ತು. ಅದರ ಜೊತೆಗೆ ನೆನಪಿಸಿಕೊಳ್ಳಿ, ಕಾಶ್ಮೀರದ ಪರಿಸ್ಥಿತಿ ಏನಿತ್ತು?
ಸೈನಿಕರ ಮೇಲೆ ಕಲ್ಲು ಹೊಡೆಯುವಂಥವರು, ನುಸುಳುಕೋರರು, ಭಯೋತ್ಪಾದಕರು ಒಳಗೆ ಬಂದು ಕಾಶ್ಮೀರ ಅಂತ ಹೇಳಿ ಏನು ಕಾಶ್ಮೀರದಿಂದ ಹಿಡಿದು ನಮ್ಮ ಈ ಮಂಗಳೂರು ಉಳ್ಳಾಲದವರೆಗೂ ಭಯೋತ್ಪಾದನೆಯ ಸಂಪರ್ಕದ ಜಾಲ ಇದ್ದಂತಹ ತಂಡ. ಅದರ ಜೊತೆಗೆ ಕಾಶ್ಮೀರದಲ್ಲಂತೂ ಕಾಶ್ಮೀರಿ ಪಂಡಿತರಿರಬಹುದು, ಅಲ್ಲಿಯ ಜನಸಾಮಾನ್ಯರಿರಬಹುದು, ಬದುಕುವುದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಕಾಶ್ಮೀರ. ಮೊನ್ನೆ ನಡೆದಂತಹ ಈಶಾನ್ಯ ಭಾರತದ 7 ರಾಜ್ಯಗಳ ಚುನಾವಣೆ 2014 ಹೊತ್ತಿಗಾಗುವಾಗ ಆ 7 ರಾಜ್ಯಗಳಲ್ಲಿ ಇದ್ದಂತಹ ಪರಿಸ್ಥಿತಿ ಎಂಥದ್ದು? ಬದಲಾದ ಭಾರತವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ಕರ್ನಾಟಕದ ಚುನಾವಣೆಯನ್ನ ಈ ಎಲ್ಲ ಹಿನ್ನೆಲೆಗಳಲ್ಲಿ ಆಲೋಚನೆ ಮಾಡಬೇಕು ಅಂತ ಹೇಳುವ ವಿನಂತಿಯ ಜೊತೆಗೆ ಹೇಳ್ತಾ ಇದ್ದೇನೆ. ನಕ್ಸಲ್ವಾದ, ಬಾಂಗ್ಲಾ, ಆಚೆ ಈಚೆ ಚೈನಾಗಳಿಂದ ಬರುವಂತಹ ನುಸುಳುಕೋರರು ಯಾವಾಗ ನೋಡಿದ್ರು ಕಾರ್ಕಳದ ಪುದುವರೆಗೂ, ಎಲ್ಲಿ ಅಸ್ಸಾಂ, ಎಲ್ಲಿ ತ್ರಿಪುರ, ಅಲ್ಲಿಂದ ಪ್ರಾರಂಭಗೊಂಡು ಕಾರ್ಕಳದ ಪುದುವಿನಲ್ಲಿಯೂ ಕೂಡ ನಕ್ಸಲರನ್ನ ಎನ್ಕೌಂಟರ್ ಮಾಡುವಂತಹ ಸ್ಥಿತಿಯಲ್ಲಿ ಇಡೀ ಒಂದು ಕೆಂಪು ರೆಡ್ ಕಾರಿಡಾರ್, ಕೆಂಪು ಹೊದಿಕೆ, ಮೂಲಭೂತವಾದಿಗಳಿಂದ ತುಂಬಿ ಹೋದಂತಹ ಈ ದೇಶ, ಈ ದೇಶದ ಏಕತೆ, ಈ ದೇಶದ ಸಮಗ್ರತೆ, ಇದನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವೋ ಅಂತ ಹೇಳುವಂತಹ ಸ್ಥಿತಿಯ ಭಾರತ 2014 ಇತ್ತು. ಕಾಶ್ಮೀರದಲ್ಲಿ ಆದಂತಹ ಬದಲಾವಣೆಯನ್ನು ಇವತ್ತು ನೆನಪಿಸಿಕೊಳ್ಳಿ. 370ನೇ ಒಂದು ವಿಧಿ ಹೋಗಿದ್ದು ಮಾತ್ರ ಅಲ್ಲ, ಭಾರತದ ಬಗ್ಗೆ ಇವತ್ತು ಇಡೀ ಜಗತ್ತು ಆಲೋಚನೆ ಮಾಡುವ ರೀತಿಯಲ್ಲಿ ನಮ್ಮ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ತೆಗೆದುಕೊಂಡಂತಹ ಒಂದೊಂದು ನಿರ್ಣಯಗಳು, ಮನಮೋಹನ್ ಸಿಂಗರ ಸಂದರ್ಭದಲ್ಲಿಯೇ ಆವಾಗ ಇದೇ ರೀತಿಯಲ್ಲಿ ಬಂದು ನಮ್ಮ ಸೈನಿಕರ ರುಂಡವನ್ನು ಕತ್ತರಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಪತ್ರಕರ್ತರು ಅಥವಾ ದೇಶ, ವಿಪಕ್ಷ ಎಲ್ಲವೂ ಕೇಳಿದರೆ ಏನು ಮಾಡ್ತದೆ ನಿಮ್ಮ ಸರ್ಕಾರ ಅಂತ ಹೇಳಿ ಕೇಳಿದಾಗ ನಾವು ವಿಶ್ವಸಂಸ್ಥೆಗೆ ಬರೆದಿದ್ದೇವೆ, ಅವರ ಉತ್ತರ ಬಂದ ಮೇಲೆ ಏನು ಅಂತ ಹೇಳಿ ನೋಡ್ತೇವೆ ಅಂತ ಹೇಳುವಂತಹ ಒಂದು ಸರ್ಕಾರದಿಂದ ಪಠಾನ್ಕೋಟ್ನಲ್ಲಿ 17 ಜನ ಸೈನಿಕರನ್ನ ಕೊಂದಂತಹ ಸಂದರ್ಭದಲ್ಲಿ ಮೋದಿಯವರು ಒಂದೊಂದು ಮಾತನ್ನು ಹೇಳ್ತಿದ್ರು, ಘರ್ ಮೇ ಘುಸ್ಕೆ ಮಾರೆಂಗೆ, ಮನೆಯೊಳಗೆ ನುಗ್ಗಿ ಹೊಡಿತೇವೆ. ಇವ್ರು ಏನು ಮಾಡ್ತಾರೆ ಅಂತೇಳಿ ಆಲೋಚನೆ ಮಾಡಿದಾಗ, ನಮ್ಮ ಸೈನಿಕರಿಗೆ ವಿಶ್ವಾಸವನ್ನು ತುಂಬಿಸಿದಾಗ, ನಮ್ಮ ಸೈನಿಕರು ಉರಿಯ ಒಂದು ಚಿತ್ರಣವನ್ನು ನಾವೇನಾದರೂ ನೆನಪಿಸಿಕೊಂಡ್ರೆ, ಪಾಕಿಸ್ತಾನದ ಒಳಗೆ ಹೋಗಿ ಅಲ್ಲಿಯ ಭಯೋತ್ಪಾದಕರನ್ನು ಹೊಡೆದು 1ಕ್ಕೆ 10 ಪ್ರತೀಕಾರವನ್ನು ಮಾಡಿ ಬಂದಂತಹ ನಮ್ಮ ಸೈನಿಕರಿಗೆ ಮತ್ತು ಈ ನಿರ್ಣಯವನ್ನು ತೆಗೆದುಕೊಂಡಂತಹ ನರೇಂದ್ರ ಮೋದಿಯವರ BJP ಸರ್ಕಾರ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಟ್ಟಿತು. ಭಾರತದ ಸುದ್ದಿಗೆ ಬಂದರೆ ಜಾಗ್ರತೆ ಅಂತ ಹೇಳುವಂತಹ ಸಂದೇಶ. ಅಷ್ಟಕ್ಕೆ ಬುದ್ಧಿ ಕಲಿಲಿಲ್ಲ ಅವರು. ಅದರ ನಂತರ ಬಾಲ್ಕೋಟಿಗೆ ಬಂದು 40 ಸೈನಿಕರನ್ನ ಕೊಂದರು. ಅವರೆಲ್ಲ ಇಡೀ ಸೈನ್ಯವನ್ನ ಕಾಶ್ಮೀರದ ಗಡಿಯಲ್ಲಿ ಅಫ್ಘಾನಿಸ್ತಾನದಿಂದಲೂ ತರಿಸಿ, ಟ್ಯಾಂಕುಗಳನ್ನು ತರಿಸಿ ನಿಲ್ಲಿಸಿದರು. ಆದರೆ ಭಾರತ, ಅವರಿಗೆ ಗೊತ್ತಿತ್ತು ನರೇಂದ್ರ ಮೋದಿಯವರು ಸುಮ್ಮನೆ ಕೂತ್ಕೊಳ್ಳುವವರಲ್ಲ, ಏನಾದರೂ ಮಾಡಿಯೇ ಮಾಡ್ತಾರೆ ಅಂತ ಹೇಳಿ. ಆದರೆ ಏರ್ ಸ್ಟ್ರೈಕ್ ಮೂಲಕ ಪುಲ್ವಾಮಾದ ಮೇಲೆ ದಾಳಿ ಮಾಡಿ ಉತ್ತರಕ್ಕೆ ಸರಿಯಾದಂತಹ ಪ್ರತ್ಯುತ್ತರವನ್ನು ಕೊಟ್ಟು ಇವತ್ತು ಯಾವ ಸ್ಥಿತಿಗೆ ದೇಶ ಬಂದಿದೆ ಅಂತ ಹೇಳಿ ಕೇಳಿದರೆ, ಇವತ್ತು ಯಾರಾದರೂ ಇಲ್ಲ ಅಂತ ಹೇಳಿ ಹೇಳೋದಿಲ್ಲ. ಆದರೆ ನಿತ್ಯ ಬೆಳಿಗ್ಗೆ ಎದ್ದ ಹಾಗೆ ಕಾಶ್ಮೀರದಲ್ಲಿ ಹಾಗಾಯಿತು ಹೀಗಾಯಿತು ಅಂತ ಹೇಳುವ ಸುದ್ದಿ ಏನಾದರೂ ಕೇಳ್ತಾ ಇದ್ದೀರಾ?
ಅದರ ಬದಲಾಗಿ ಇವತ್ತು ಚಿತ್ರಣ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂತ ಹೇಳಿದರೆ, ಈ ವರ್ಷ ಕಳೆದ ವರ್ಷ ಈ ದೇಶದ ಇತಿಹಾಸದಲ್ಲಿಯೇ 1,80,00,000 ಜನ ಇವತ್ತು ಕಾಶ್ಮೀರದ ಆ ಸೊಬಗನ್ನ, ಆ ಸೌಂದರ್ಯವನ್ನ ಸವಿಯುವುದಕ್ಕೋಸ್ಕರ ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಬದಲಾದ ಭಾರತ ಅಲ್ಲವೋ ಇದು? ಎಲ್ಲಿಯವರೆಗೆ ಬದಲಾವಣೆ ಅಂತ ಹೇಳಿ ಕೇಳಿದರೆ, ಭಾರತ್ ಜೋಡೋದ ಹೆಸರಿನಲ್ಲಿ ಈಗಂತೂ ಅವರೇ ಬಹಳ ಸುದ್ದಿಯಲ್ಲಿದ್ದಾರೆ. ಈ ದೇಶವನ್ನ ಟುಕಡೆ ಟುಕಡೆ ಕರೆಂಗೆ ಅಂತ ಹೇಳುವಂಥವರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಹೋದಂಥವರು ಅಲ್ಲಿ ಕಾಶ್ಮೀರದ ಆ ಹಿಮದಲ್ಲಿ ಆಟವಾಡುವುದನ್ನು ನೋಡಿದ್ದೀರಲ್ಲ. ಅಲ್ಲಿಯ ಲಾಲ್ ಚೌಕ್ನಲ್ಲಿ ಹೋಗಿ ಧ್ವಜ ಹಾರಿಸಿದ್ದಾರಲ್ಲ. ಯಾವುದೇ ಸೈನ್ಯ, ಯಾವುದೇ ಸಹಾಯ ಇಲ್ಲದೆ ಕಾಶ್ಮೀರದಲ್ಲಿ ಓಡಾಡುವಂತಹ ಒಂದು ಸ್ಥಿತಿ ಬಂದಿದೆ ಅಂತ ಹೇಳಿ. ಆದರೆ ಅದು ಬದಲಾದ ಭಾರತ. ಮೊನ್ನೆ ತಾನೇ ಈಶಾನ್ಯದಲ್ಲಿ ಆ 7 ರಾಜ್ಯಗಳಲ್ಲಿ 180 ಸೀಟುಗಳಲ್ಲಿ ಕಾಂಗ್ರೆಸ್ಸಿಗೆ ಸಿಕ್ಕಿರುವಂಥದ್ದು 1, 2, 5. ಇವತ್ತು ಕಾಂಗ್ರೆಸ್ ಯಾವ ಸ್ಥಿತಿಗೆ ತಲುಪಿದೆ ಅಂತ ಹೇಳಿದರೆ, ಒಂದೇ ಕೈ ಬೆರಳಲ್ಲಿ ನಾವು ಅವರನ್ನು ಎಣಿಸೋದು ಎಷ್ಟಿದ್ದೀರಿ ಅಂತ ಹೇಳಿ. ಯಾಕೆ ಆ ಸ್ಥಿತಿ ಬಂದಿದೆ ಅಂತ ಹೇಳಿದರೆ, ಆ ಪ್ರದೇಶವನ್ನೇ ಅವರು ಅದನ್ನು ಅವಗಣನೆ ಮಾಡಿದರು. ನರೇಂದ್ರ ಮೋದಿಯವರು ಕಳೆದ 2014ರಿಂದ 2023ರವರೆಗೆ ಸುಮ್ಮನೆ ಆ ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟದ್ದಲ್ಲ. 7ರಲ್ಲಿ ಇವತ್ತು 5ರಲ್ಲಿ BJPಯ ಸರ್ಕಾರ ಇದೆ. ಇವತ್ತು ನೀವೇನಾದರೂ ನಕ್ಸಲ್ನ ಏನಾದರೂ ಚಟುವಟಿಕೆಗಳನ್ನು ಕೇಳ್ತಾ ಇದ್ದೀರಾ? ಇಡೀ ಆ ಪ್ರದೇಶದಲ್ಲಿ ಶಾಂತಿ, ಸೌಖ್ಯ, ನೆಮ್ಮದಿ ಬಂದಿದೆ ಅಂತ ಹೇಳಿ. ಆದರೆ ಎಂತಹ ಬದಲಾವಣೆ! 50 ಬಾರಿ ಸ್ವತಂತ್ರ ಭಾರತದ ಇತಿಹಾಸದ ಎಲ್ಲ ಪ್ರಧಾನಿಗಳು ಒಟ್ಟಿಗೆ ಸೇರಿ ಆ 7 ರಾಜ್ಯಗಳಿಗೆ ಕೊಟ್ಟಂತಹ ಭೇಟಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 50ಕ್ಕೂ ಹೆಚ್ಚಿಗೆ ಬಾರಿ ಹೋಗಿದ್ದಾರೆ. ಆ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಬದಲಾದ ಭಾರತವನ್ನು ನೋಡ್ತಾ ಇದ್ದೇವೆ. ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಇಡೀ ಜಗತ್ತಿವತ್ತು ಭಾರತದ ಬಗ್ಗೆ ವಿಶ್ವಾಸದ ದೃಷ್ಟಿಯಿಂದ ನೋಡ್ತಾ ಇದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕ ಸ್ಥಿತಿ ನಮ್ಮದಾಗಿದೆ. ಪಾಕಿಸ್ತಾನ ಇವತ್ತು ಜರ್ಜರಿತವಾಗಿ ಪೆಟ್ರೋಲ್ ಇವತ್ತಲ್ಲಿ 300 ರೂಪಾಯಿಗಿಂತ 350 ರೂಪಾಯಿಗಿಂತ ಮೇಲೆ ಹೋಗಿದೆ. ಒಂದು ಚಾ ಹುಡಿ 1 ಕೆಜಿಗೆ 1600 ರೂಪಾಯಿ. ಆ ದೇಶದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ಹೇಳಿದರೆ, ಅಲ್ಲಿಯ ಜನರು ನಮಗೆ ನರೇಂದ್ರ ಮೋದಿಯವರ ಆಳ್ವಿಕೆ ಬೇಕು ಅಂತ ಹೇಳುವಷ್ಟರ ಮಟ್ಟಿಗೆ ಭಾರತ ಇವತ್ತು ಎದ್ದು ನಿಂತಿದೆ ಅಂತ ಹೇಳುವಂತಹ ವಿಶ್ವಾಸ ನಮಗೆ ಬೇಕಾಗಿದೆ. ನಾವು ಸ್ವಲ್ಪ ವರ್ಷಗಳ ಹಿಂದೆ ಇಲ್ಲಿಯ ಕಾಂಗ್ರೆಸ್ ಲೀಡರ್ಗಳು ಹೇಳಿದರು, ಪಾಕಿಸ್ತಾನ ಅಂತ ಹೇಳಿದರೆ ಸ್ವರ್ಗ, ಅಲ್ಲಿ ಪೆಟ್ರೋಲ್ ರೇಟ್ ಏನು, ಇಲ್ಲಿ ರೇಟ್ ಏನು ಅಂತೇಳಿ ಕರ್ನಾಟಕದ ಲೀಡರ್ಗಳೇ ಮಾತಾಡಿದರು. ಬಹುಶಃ ಆ ಸ್ವರ್ಗಕ್ಕೆ ಈ ಕಾಂಗ್ರೆಸ್ ಲೀಡರ್ಗಳನ್ನೆಲ್ಲ ಕಳಿಸುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ ಕಾಂಗ್ರೆಸ್ಗೆ ಸರಿಯಾದ ಬುದ್ಧಿ ಕಲಿಸುವಂತಹ ಒಂದು ಅವಕಾಶ ನಾಡ್ದಿನ ಚುನಾವಣೆ. ಕರ್ನಾಟಕದಲ್ಲಿ ಒಂದಷ್ಟು ಆಸೆ ಇಟ್ಟುಕೊಂಡಿದ್ದಾರೆ. ಅದಕ್ಕೋಸ್ಕರ ಗ್ಯಾರಂಟಿ ಗ್ಯಾರಂಟಿ ಇಂದೇಳಿ ಹೇಳ್ತಾ ತಿರುಗುತ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಅವರ ಮುಖ್ಯಮಂತ್ರಿ ಆದವರಿಗೆ ಇವತ್ತು ಎಲ್ಲಿ ನಿಂತರೆ ನಾನು ಗ್ಯಾರಂಟಿ ಅಂತ ಹೇಳಿ ಗೊತ್ತಿಲ್ಲ. ಸೀಟಿಗೋಸ್ಕರ ಇಡೀ ಓಡಾಡ್ತಾ ಇದ್ದಾರೆ. ಅವರ ಮುಖ್ಯಮಂತ್ರಿ ಕ್ಯಾಂಡಿಡೇಟಿಗೆ ಗ್ಯಾರಂಟಿ ಇಲ್ಲ. ಇನ್ನು ನಮ್ಮ ಜನಸಾಮಾನ್ಯರಿಗೆ ಏನು ಗ್ಯಾರಂಟಿ ಕೊಡ್ತಾರವರು ಗೊತ್ತಿದೆ. ಆದರೆ ಜನ ಇವತ್ತು ಬುದ್ಧಿವಂತರಾಗಿದ್ದಾರೆ. ನನ್ನ ಹತ್ರ ತುಂಬ ಮಂದಿ ಹೋಗುವಾಗ ನೀವು ಸಭೆಯಲ್ಲಿ ಗ್ಯಾರಂಟಿಯ ಬಗ್ಗೆ ಮಾತಾಡಬೇಕು ಅಂತೇಳಿ ಹೇಳ್ತಾರೆ. ನಾವು ಮಾತಾಡಬೇಕಾಗಿಲ್ಲ, ಜನರಿಗೆ ಗೊತ್ತಾಗಿದೆ. 2,000 ರೂಪಾಯಿ ಒಂದು ಮಹಿಳೆಗೆ ಕೊಟ್ಟರೆ ವರ್ಷಕ್ಕೆ ಕರ್ನಾಟಕಕ್ಕೆ ಎಷ್ಟು ಸಾವಿರ ಬೇಕು? ಅವರಿಂದ ಅದನ್ನು ಪೂರೈಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜನರು ಮಾತಾಡ್ತಾ ಇದ್ದಾರೆ. ಒಂದು ಮನೆಗೆ
75 ನಾವು ಕೊಡೋದು 200. ಯಾವ ಮನೆಯಲ್ಲಿ 200 ಯೂನಿಟ್ಗಳು ಉಪಯೋಗ ಆಗ್ತದೆ ಹೇಳಿ? ಜನರನ್ನು ಮಂಗ ಮಾಡುವಂತಹ ಈ ಬುದ್ಧಿ ಜನರಿಗೆ ಗೊತ್ತಾಗಿದೆ, ಆದರೆ ಕಾಂಗ್ರೆಸ್ಸಿನ ಮಂಗಗಳಿಗೆ ಇನ್ನೂ ಗೊತ್ತಾಗಲಿಲ್ಲ. ಮಾಡಿ ಜನರನ್ನು ಮಂಗ ಮಾಡಬಹುದು ಅಂತ ಹೇಳುವ ನಿರೀಕ್ಷೆಯಲ್ಲಿರುವವರಿಗೆ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಮಂಗ ಆಗುವಂಥದ್ದು ನೀವೇ ಅಂಥೇಳಿ ತೋರಿಸುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬದಲಾದ ಭಾರತವನ್ನು ಕಟ್ಟುವಂತಹ ದೃಷ್ಟಿಯಲ್ಲಿ ನಾಡಿನ ಚುನಾವಣೆ ಎಲ್ಲರೂ ಕೇಳ್ತಾರೆ 2024 ಏನು? ಅದರಲ್ಲಿ ಯಾರಿಗೂ ಸಂಶಯ ಇಲ್ಲ. 2024ರಲ್ಲಿ ಮತ್ತೆ ಯಾರು ಬರ್ತಾರೆ ಅಂತ ಹೇಳಿ ಯಾವುದೇ ರಾಜಕೀಯ ಪಂಡಿತರ ಹತ್ರ ಕೇಳಿ, ನರೇಂದ್ರ ಮೋದಿಯವರು ಮತ್ತೊಮ್ಮೆ ಹೆಚ್ಚಿನ ಬಹುಮತದೊಟ್ಟಿಗೆ ಬರ್ತಾರೆ. ಅವರು ಮಾಡಿದ ಕೆಲಸದ ಆಧಾರದ ಮೇಲೆ ಬರ್ತಾರೆ, ಜನರ ವಿಶ್ವಾಸದ ಆಧಾರದ ಮೇಲೆ ಬರ್ತಾರೆ. ಅಂತಹ ನರೇಂದ್ರ ಮೋದಿಗೆ ಕರ್ನಾಟಕದ ಜನತೆ ನಾಡ್ದು ಪ್ರತಿದಿನ ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡಿದರೆ ಎಷ್ಟು ಅಭಿವೃದ್ಧಿಯ ಕಾರ್ಯಗಳು ಪ್ರತಿದಿನ ಅಂತ ಹೇಳುವಾಗೆ ಕರ್ನಾಟಕದ ಒಂದಲ್ಲ ಒಂದು ಭಾಗದಲ್ಲಿ ಅಭಿವೃದ್ಧಿಯ ಪರ್ವ ಮೋದಿಯವರ 9 ವರ್ಷದಲ್ಲಿ ಸಾಲು ಸಾಲುಗಟ್ಟಿ ಬರ್ತಾ ಇದೆ. ಈ ವೇಗವನ್ನು, ಈ ಗಾತ್ರವನ್ನು, ಈ ಸ್ಪೀಡನ್ನು ಉಳಿಸಿಕೊಳ್ಳುವುದಕ್ಕೆ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕಾದಂತಹ ಅಗತ್ಯ ಇದೆ. ನಾವೆಲ್ಲ ತೀರ್ಮಾನ ಮಾಡೋಣ. ಈಗ ತಾನೇ ಹೇಳಿದರು, ನನಗಂತೂ ಮಂಗಳೂರಿನ ಜವಾಬ್ದಾರಿಯನ್ನು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. 8ಕ್ಕೆ 8 ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಗೆದ್ದೇ ಸ್ವರವೊಮ್ಮೆ ಸಭೆಯಿಂದ ಬರಲಿ. ನಮ್ಮೊಳಗಿನ ವಿಶ್ವಾಸವೇ ವಿಜಯವಾಗಿ ಪರಿವರ್ತನೆ ಆಗ್ತದೆ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ಕ್ಕೆ 8 ಸ್ಥಾನವನ್ನು ಗೆದ್ದೇ ಗೆದ್ದೇ ಗೆದ್ದೇ. ಧನ್ಯವಾದ. ಇರ್ತಕ್ಕಂಥ ಕ್ಷಣ ನಮ್ಮ ಸಂಘಟನಾ ಚತುರ ಬಿಜೆಪಿ ರಾಜ್ಯ ಅಧ್ಯಕ್ಷರು, ನಮ್ಮೆಲ್ಲ ಯುವಕರಲ್ಲಿ ಸ್ನೇಹಿತರಂತೆ ಬೆರೆಯುವಂತಹ ನಾಯಕ ನಳಿನ್ ಕುಮಾರ್ ಕಟೀಲ್ ರವರಿಂದ ಮಾತು. भारत माता की, भारत माता की, भारत माता की. ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆ ಯುವ ಮೋರ್ಚಾದ ನೇತೃತ್ವದಲ್ಲಿ ಈ ಯುವ ಸಮಾವೇಶದಲ್ಲಿ ಉಪಸ್ಥಿತರಿರತಕ್ಕಂಥ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷರಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಯುವ ಮೋರ್ಚಾ ಜಿಲ್ಲೆಯ ಅಧ್ಯಕ್ಷರಾದ ಗುರುದತ್ತ ಜಿ ನಾಯಕ್ ಅವರೇ, ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಿತ್ರ ಸುದರ್ಶನ್ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯ್ಕ ಅವರೇ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿ ಕಳೆದ 5 ವರ್ಷಗಳಲ್ಲಿ ನಿರಂತರವಾಗಿ ಸಾವಿರಾರು ಕೋಟಿ ಅನುದಾನಗಳನ್ನು ತರುವುದರ ಮುಖಾಂತರ ನಗರದ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಶಾಸಕ ಮಿತ್ರ ವೇದವ್ಯಾಸ್ ಕಾಮತ್ ಅವರೇ, ವೇದಿಕೆಯ ಮೇಲೆ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಈ ದಿನ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದು ಇಲ್ಲಿ ಏಕತ್ರೀಕರಣಗೊಂಡು ಮುಂದಿನ ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ 8ಕ್ಕೆ 8 ಕ್ಷೇತ್ರಗಳಲ್ಲಿ ಕಮಲವನ್ನು ಅರಳಿಸಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ತರ್ತೇವೆ ಅನ್ನುವ ಸಂಕಲ್ಪದಲ್ಲಿ ಬಂದಿರತಕ್ಕಂಥ ಎಲ್ಲ ಯುವ ಮಿತ್ರ ಬಂಧುಗಳಿಗೂ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಮಾಧ್ಯಮದ ಮಿತ್ರರೇ, ನಾನು ಇಡೀ ರಾಜ್ಯದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯನ್ನು ಪ್ರವಾಸ ಮಾಡಿ ಬಂದೆ. ಇಡೀ ರಾಜ್ಯದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂತಹ ಬೆಂಬಲ ವಿಜಯ ಸಂಕಲ್ಪ ಯಾತ್ರೆಗೆ ಸಿಕ್ಕಿದೆ. ಇವತ್ತು ಮಂಗಳೂರಿನಲ್ಲಿ ಯುವ ಸಂಗಮ ಇದೆ, ಯುವ ಕಾರ್ಯಕರ್ತರ ಸಮಾವೇಶ ಇದೆ ಅಂತ ಹೇಳಿದ್ರು. ಹಾಗಾಗಿ ಮಂಗಳೂರು ಕ್ಷೇತ್ರಕ್ಕೆ ಇರೋದರಿಂದ ನಾನು ಬರಲೇಬೇಕು ಅಂತ ಬಂದೆ. ಯಾಕೆ ಕೇಳಿದರೆ, ಕಳೆದ ಬಾರಿ SDPI ಅನ್ನೋ ಜೊತೆ ಹೊಂದಾಣಿಕೆಯನ್ನು ಮಾಡಿ ಕುತಂತ್ರದ ರಾಜಕಾರಣದಿಂದ ಗೆದ್ದು
ಶಾಸಕರಾಗಿ ನಿರಂತರವಾಗಿ ಹಿಂದೂ ಸಮಾಜಕ್ಕೆ ವಿಧಾನಸಭೆಯ ಒಳಗಡೆ ಟೀಕೆ ಮಾಡಿರ್ತಕ್ಕಂಥ ಶಾಸಕರನ್ನ ಮನೆಗೆ ಕಳಿಸಬೇಕು, ಕಮಲವನ್ನ ಈ ಕ್ಷೇತ್ರದಲ್ಲಿ ಅರಳಿಸಲೇಬೇಕು ಅನ್ನತಕ್ಕಂಥ ಕಾರಣ. ಬಹಳ ವರ್ಷದ ರಾಜಕಾರಣವನ್ನು ಅವರದ್ದು ಕಂಡಿದ್ದೇವೆ ನಾವು. ಸಾಮರಸ್ಯದ ಹೆಸರಿನಲ್ಲಿ ಒಳಗಡೆ ಭಯೋತ್ಪಾದಕರ ಜೊತೆ ಸಂಬಂಧ, PFIನ ಜೊತೆ ಸಂಬಂಧ, STPIನ ಒಳಗಡೆ ಒಳ ಸಂಬಂಧ, ಆ ಮುಖಾಂತರ ರಾಜಕಾರಣದಲ್ಲಿ ಈ ಕ್ಷೇತ್ರವನ್ನು ಗಟ್ಟಿ ಹಿಡಿದವರಿಗೆ ಉತ್ತರ ಕೊಡಬೇಕು, ಅವರು ಉತ್ತರಿಸಬೇಕು. STPIನ ಜೊತೆ ನಿಮ್ಮ ಸಂಬಂಧ ಏನು? STPIನವರು ಹೇಳಿದ್ದಾರೆ ನಾವು ಕಳೆದ ಬಾರಿ ಅವ್ರ ಜೊತೆ ಸಂಬಂಧ ಇಟ್ಟಿದ್ದೇವೆ, ಈ ಬಾರಿ ಏನು ಸಾಹೇಬ್ರೆ ಅಂತವರಲ್ಲಿ ಕೇಳೋದು. ಒಂದು ಕಡೆ ಇವತ್ತು ದೇಶದಲ್ಲಿ ಒಂದು ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಅಲ್ಲಿಯ ಬಂಧುಗಳು ಮನೆಯಿಂದ ಹೊರಬಂದು ಮಸ್ಜಿದಿನ ಎದುರು ನಿಂತು ಪ್ರಾರ್ಥನೆಯನ್ನು ಮಾಡ್ತಾರೆ. ಪಾಕಿಸ್ತಾನ ಉಳಿಬೇಕು ಅಂತ ಆದರೆ, ಪಾಕಿಸ್ತಾನ ಜಗತ್ತಿನಲ್ಲಿ ಕಾಣಬೇಕು ಅಂತ ಆದರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಪ್ರಧಾನಿ ಆಗಬೇಕು, ದೇವ ಇಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಪ್ರಧಾನಿ ಕೊಡು ಅಂತ ಪಾಕಿಸ್ತಾನದ ನೆಲದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ ಭಾರತ ಎದ್ದು ನಿಲ್ತಾ ಇದೆ, ಜಗದ್ವಂದ್ಯ ಭಾರತ ನಿರ್ಮಾಣ ಆಗ್ತಾ ಇದೆ. ಯಾವ ಸ್ವಾಮಿ ವಿವೇಕಾನಂದರು 150 ವರ್ಷಗಳ ಹಿಂದೆ ಜಗದ್ಗುರು ಭಾರತ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಸಂಕಲ್ಪವನ್ನು ತೊಟ್ರ, ಆ ಸಂಕಲ್ಪ ಇವತ್ತು ಈಡೇರುವ ಕಾಲಘಟ್ಟದಲ್ಲಿದ್ದೇವೆ. 2014ರ ನಂತರ ಬದಲಾದ ಭಾರತ ಎದ್ದು ನಿಂತಿದೆ, ಬದಲಾದ ಭಾರತ ಎದ್ದು ನಿಂತಿದೆ. ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಜಗತ್ತು ಭಾರತ ಕಡೆಗೆ ನೋಡುವಂಥ ಕಾಲಘಟ್ಟಕ್ಕೆ ಬಂದಿದೆ. ಕಾಂಗ್ರೆಸ್ ಈ ದೇಶವನ್ನು ಸುದೀರ್ಘಾವಧಿಯಲ್ಲಿ ಆಳ್ವಿಕೆಯನ್ನು ಮಾಡಿತ್ತು. ಕಾಂಗ್ರೆಸ್ಸಿನ ಆಳ್ವಿಕೆಯಲ್ಲಿ ಈ ದೇಶಕ್ಕೆ 3 ಕೊಡುಗೆಗಳನ್ನು ಕೊಟ್ಟಿದ್ರು. 1ನೇ ಕೊಡುಗೆ ಭ್ರಷ್ಟಾಚಾರ, 2ನೇ ಕೊಡುಗೆ ಭಯೋತ್ಪಾದನೆ, 3ನೇ ಕೊಡುಗೆ ಪರಿವಾರವಾದ. ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ಈ 3ಕ್ಕೂ ತಿಲಾಂಜನ ಹಾಕತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದರೆ ಬಂಧುಗಳೇ ಇವತ್ತು ಯೋಚನೆ ಮಾಡಿ. ಕಾಂಗ್ರೆಸ್ಸಿನ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಹೇಗಿತ್ತು ಸ್ಥಿತಿ? ಒಂದ್ಸಾರಿ ಅವಲೋಕನಗಳನ್ನು ಮಾಡ್ತಾ ನನ್ನ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇನೆ. ಆ ಕಾಲಘಟ್ಟದಲ್ಲಿ ಕಾಶ್ಮೀರದಲ್ಲಿ ಭಾರತ್ ಮಾತಾ ಕಿ ಜೈ ಹೇಳುವ ಹಾಗಿರಲಿಲ್ಲ. ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜವನ್ನು ಹಾಕಿಸುವ ಹಾಗಿರಲಿಲ್ಲ. ರಾಷ್ಟ್ರಧ್ವಜವನ್ನು ಕಾಶ್ಮೀರದಲ್ಲಿ ಹಾರಿಸುವುದಕ್ಕೆ ವಿರೋಧಗಳಿತ್ತು. ಆಗ ಅಲ್ಲಿಯ ಭಯೋತ್ಪಾದಕರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಭಾರತದ ನಾಯಿಗಳ ಶಕ್ತಿ ಇದ್ರೆ ನೀವು ಕಾಶ್ಮೀರದ ನೆಲದಲ್ಲಿ ಧ್ವಜ ಹಾರಿಸಿ. ಆಗ ಸವಾಲನ್ನು ಸ್ವೀಕಾರ ಮಾಡಿದವರು ಆವತ್ತಿನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಮುರಳಿ ಮನೋಹರ್ ಜೋಶಿ ಅವರು, ಜೊತೆಯಾಗಿ ನಿಂತವರು ಇವತ್ತಿನ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಏಕಾತ್ಮಕ ಯಾತ್ರೆಯನ್ನು ತಗೊಂಡು ಹೋಗ್ತಾರೆ. ಭಯೋತ್ಪಾದಕರ ಗುಂಡಿನ ಸರಿಮಳೆಯ ಸದ್ದಿನ ಮಧ್ಯೆ ರಾಷ್ಟ್ರಧ್ವಜವನ್ನು ಹಾರಿಸಿರ್ತಕ್ಕಂಥ ನಾಯಕರು ಮುರಳಿ ಮನೋಹರ್ ಜೋಶಿ ಮತ್ತು ನರೇಂದ್ರ ಮೋದಿ ಅವರು. ಅದ್ಯಾಕೆ ಯೋಚನೆ ಮಾಡಿ. ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನಿ, ಆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಹಾಗಿರಲಿಲ್ಲ. ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸುವುದಕ್ಕೆ ವಿರೋಧ ಇತ್ತು ಕಾಂಗ್ರೆಸ್ ಇದ್ದು. ಆ ಕಾಲಘಟ್ಟದಲ್ಲಿ ಯಡಿಯೂರಪ್ಪ ಮತ್ತು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜ ಹಾರಿಸುವುದಕ್ಕೆ ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ನಮ್ಮ 10 ಕಾರ್ಯಕರ್ತರು ಗುಂಡಿಗೆ ಬಲಿಯಾಗಿ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವಂಥ ಕಾಲಘಟ್ಟದಲ್ಲಿ ನಾವಿದ್ದು. ಆದರೆ ಇವತ್ತೊಮ್ಮೆ ಯೋಚನೆ ಮಾಡಿ, ಉಕ್ರೇನ್ ಮತ್ತು ರಷ್ಯಾದಲ್ಲಿ ಯುದ್ಧ ಆಯಿತು. ಆ ಯುದ್ಧ ಭೂಮಿಯಲ್ಲಿ 6 ಬಾರಿ ಯುದ್ಧವನ್ನು ನಿಲ್ಲಿಸಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕರೆತಂದ ಏಕೈಕ ದೇಶ ಭಾರತ, ಏಕೈಕ ಪ್ರಧಾನಿ ನರೇಂದ್ರ ಮೋದಿ. ಅದಕ್ಕಿಂತ ವಿಶೇಷ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಗಡಿಯನ್ನು ದಾಟಬೇಕು ಅಂತಾದರೆ ಭಾರತದ ತಿರಂಗಾ ಧ್ವಜವನ್ನು ಎತ್ತಿ ಹಿಡಿದಾಗ ರಷ್ಯಾದ ಸೈನಿಕರು ಮತ್ತು ಉಕ್ರೇನ್ನ ಸೈನಿಕರು ಸೆಲ್ಯೂಟ್ ಅನ್ನು ಹಾಕಿ ಭಾರತದ ತಿರಂಗಾ ಧ್ವಜಕ್ಕೆ ಗೌರವವನ್ನು ಕೊಟ್ಟರು. ಇವತ್ತು ರಷ್ಯಾ ಮತ್ತು ಉಕ್ರೇನ್ನಲ್ಲಿ ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮೊಳಗಿವೆ. ಅದ್ಯಾಕೆ? ಒಬ್ಬ ನಮ್ಮ ದಾವಣಗೆರೆಯ ನವೀನ ಅನ್ನತಕ್ಕಂಥ ವಿದ್ಯಾರ್ಥಿ ಅಲ್ಲಿ ಮೃತ್ಯು ಒಳಗಾದ. ಅವನ ತಾಯಿ ಕಣ್ಣೀರು ಹಾಕ್ತಾರೆ. ನನ್ನ ಮಗನ ಅಂತ್ಯ ಸಂಸ್ಕಾರಕ್ಕಾದರೂ ಶವವನ್ನು ತಂದು ಕೊಡಿ ಅಂತ ಕಣ್ಣೀರು ಹಾಕ್ತಾರೆ. ಜಗತ್ತಿನಲ್ಲಿ ಯುದ್ಧ ಭೂಮಿಯಿಂದ ಶವವನ್ನು ತಂದು ಅವನ ತಂದೆ ತಾಯಿಗೆ ಒಪ್ಪಿಸಿದ ದೇಶ ಭಾರತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ಶವವನ್ನು ತರುವುದಕ್ಕೆ ಸಾಧ್ಯ. ಮನಮೋಹನ್ ಸಿಂಗ್ರ ಕಾಲಘಟ್ಟದಲ್ಲಿ ಯೋಚನೆ ಮಾಡಿ,
ಕಾಶ್ಮೀರದಲ್ಲಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾಗಿರ್ತಕ್ಕಂಥ ಸೈನಿಕನ ದೇಹವನ್ನು ಅವನ ಮನೆಗೆ ತಲುಪಿಸಲಿಕ್ಕೆ ವಿಫಲವಾಗಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್, ವಿಫಲವಾಗಿರ್ತಕ್ಕಂಥ ಪ್ರಧಾನಿ ಮನಮೋಹನ್ ಸಿಂಗ್ರು. ಆದರೆ ಇವತ್ತು ಜಗತ್ತಿಗೆ ಉತ್ತರವನ್ನು ಕೊಡ್ತಕ್ಕಂಥ ಶಕ್ತಿ ಭಾರತಕ್ಕಿದೆ. ಭಾರತ ಎದ್ದು ನಿಲ್ತಾ ಇದೆ, ಭಾರತ ಎದ್ದು ನಿಲ್ತಾ ಇದೆ, ಸಾಂಸ್ಕೃತಿಕ ಭಾರತ ಎದ್ದು ನಿಲ್ತಾ ಇದೆ. ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಯೋಚನೆ ಮಾಡಿ, ಸಾಂಸ್ಕೃತಿಕ ಭಾರತ ಎದ್ದು ನಿಲ್ತಾ ಇದೆ. ಯಾವ ಭಾರತ? ವಿವೇಕಾನಂದರು ಕಂಡಿರ್ತಕ್ಕಂಥ ಭಾರತ ಎದ್ದು ನಿಲ್ತಾ ಇದೆ. ಭಾರತದ ಆಧ್ಯಾತ್ಮ ಚಿಂತನೆಯ ಯೋಗ ಇವತ್ತು ಜಗತ್ತಿನ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿ 150 ದೇಶಗಳು ಯೋಗವನ್ನು ಆಚರಣೆಯನ್ನಾಗಿ ಮಾಡಿರ್ತಕ್ಕಂಥ ಪ್ರಧಾನಿ ಇದ್ರೆ ಅದು ನರೇಂದ್ರ ಮೋದಿ. ಅದ್ಯಾಕೆ? 16 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದೆವು. ಆ ಹೋರಾಟದಲ್ಲಿ ನಾವೆಲ್ಲ ಯುವಕರಿದ್ದಾಗ ಭಾಗಿಯಾದೆವು. ಏನು ಹೇಳಿದೆವು? ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು, ರಾಮನ ಪಾದದ ಮೇಲಾನೆ, ರಾಮನ ಪಾದದ ಮೇಲಾನೆ ಅನ್ನುವಂಥ ಉದ್ಘೋಷದ ಮುಖಾಂತರ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಹೋರಾಟಕ್ಕೆ ನಾವು ಸಾಕ್ಷಿಯಾದೆವು. ಇವತ್ತು ಹೆಮ್ಮೆ ಆಗ್ತಾ ಇದೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿಲಾನ್ಯಾಸ ಮಾಡಿದ್ದಾರೆ. 2024ಕ್ಕೆ ಅಲ್ಲಿ ಅಯೋಧ್ಯೆಯ ಮಂದಿರ ನಿರ್ಮಾಣ ಆಗುತ್ತೆ. ಗರ್ಭಗೃಹದ ಒಳಗೆ ರಾಮ ಪ್ರವೇಶ ಆಗ್ತಾನೆ. ಗರ್ಭಗೃಹದ ಒಳಗೆ ರಾಮ ಪ್ರವೇಶ. ಯಾವ ಗಂಗೆ? ಪವಿತ್ರವಾಗಿರ್ತಕ್ಕಂಥ ಗಂಗೆ ನಮ್ಮ ತಾಯಿ, ಸಾಂಸ್ಕೃತಿಕ ಭಾರತದ ತಾಯಿ ಗಂಗೆ. ಆ ಗಂಗೆಗೆ ಆರತಿಯನ್ನು ಎತ್ತುವಂಥ ಕಾಲಘಟ್ಟಗಳನ್ನು ಜಗತ್ತಿಗೆ ತೋರಿಸಿದ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ನ ಅಧ್ಯಕ್ಷರನ್ನ ಗಂಗೆಯ ಬಳಿಗೆ ತಂದು ಗಂಗಾರತಿಯನ್ನು ಮಾಡುವುದರ ಮುಖಾಂತರ ಜಗತ್ತಿಗೆ ಗಂಗಾರತಿಯ ಮಹಿಮೆಯನ್ನು ತೋರಿಸಿದ ಏಕೈಕ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಗಂಗಾರತಿ ಜಗತ್ತಿನಲ್ಲಿ ಪ್ರಸಿದ್ಧ ಆಗ್ತಾ ಇದೆ. ಯಾವ ಕಾಶಿ? ಆ ಕಾಶಿಯಲ್ಲಿ ಕಾರಿಡಾರ್ ನಿರ್ಮಾಣ ಆಗಿದೆ. ಕಾಶ್ಮೀರದಲ್ಲಿ ಶಾರದೆ ಎದ್ದು ನಿಂತಿದ್ದಾಳೆ. ಶಂಕರಾಚಾರ್ಯರ ದಕ್ಷಿಣದ ಕಾಲಟಿಯ ಶಂಕರಾಚಾರ್ಯರ ಪೀಠ ಕಾಶ್ಮೀರದಲ್ಲಿ ನಿರ್ಮಾಣ ಆಗ್ತದೆ. ಬಂಧುಗಳೇ, ಭಾರತ್ ಜೋಡೋ ಮಾಡಿದ್ದು ರಾಹುಲ್ ಗಾಂಧಿ ಅಲ್ಲ, ಭಾರತ್ ಜೋಡೋ ಮಾಡಿದ್ದು ನರೇಂದ್ರ ಮೋದಿ. ಭಾರತ್ ಜೋಡೋ ಮಾಡಿದ್ದು ನರೇಂದ್ರ ಮೋದಿ. ಸಾಂಸ್ಕೃತಿಕ ಭಾರತ ಮುಖಾಂತರ ಭಾರತವನ್ನು ಒಂದುಗೂಡಿಸತಕ್ಕಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಮಾಡಿದ. ಏಕ ಭಾರತ ಶ್ರೇಷ್ಠ ಭಾರತದ ಮುಖಾಂತರವಾಗಿ ಭಾರತವನ್ನು ಒಂದು ಸೇರಿಸುವಂಥ ಕೆಲಸ ಕಾರ್ಯಗಳು ಇವತ್ತು ನರೇಂದ್ರ ಮೋದಿಯಿಂದ ಆಗ್ತಾ ಇದೆ. ಹಾಗಾಗಿ ಸಾಂಸ್ಕೃತಿಕ ಭಾರತ ಎದ್ದು ನಿಲ್ತಾ ಇದೆ. ಯೋಚನೆ ಮಾಡಿ, ಕಾಂಗ್ರೆಸ್ನ ಕೊಡುಗೆ, ಈಗ ದೇಶಕ್ಕೆ ಕೊಡುಗೆಯನ್ನು ಕಾಂಗ್ರೆಸ್ ಕೊಟ್ಟದ್ದು ಯಾವುದು? ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಇವತ್ತು ಸಿದ್ದರಾಮಣ್ಣ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಯೋಚನೆ ಮಾಡಿ, ಈ ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಕಾಂಗ್ರೆಸ್. ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ರವರೆಗಿನ ಕಾಲಘಟ್ಟದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಬ್ಬರು ಬಿಟ್ಟರೆ ಅಷ್ಟು ಜನ ಕಳಂಕಿತ ಪ್ರಧಾನಿಗಳು. ನೆಹರು ಜೀಪ್ ಹಗರಣ, ಇಂದಿರಾ ಗಾಂಧಿ ಮಾರುತಿ ಹಗರಣ, ರಾಜೀವ್ ಗಾಂಧಿ ಬೋಫೋರ್ಸ್ ಹಗರಣ, ನರಸಿಂಹರಾವ್ ಸಖರಾಮ್ ಹಗರಣ. ಮನಮೋಹನ್ ಸಿಂಗ್ರ ಕಾಲದಲ್ಲಿ ನೀರಿನಲ್ಲಿ, ಗಾಳಿಯಲ್ಲಿ, ಮಣ್ಣಿನಲ್ಲಿ, ಪಂಚಭೂತಗಳಲ್ಲೂ ಹಗರಣ. ಈ ದೇಶದಲ್ಲಿ ಅತಿ ಹೆಚ್ಚು ಹಗರಣ ನಡೆದಿರುವಂಥದ್ದು ಮನಮೋಹನ್ ಸಿಂಗ್ರ ಕಾಲದಲ್ಲಿ. ಮನಮೋಹನ್ ಸಿಂಗ್ರ ಕಾಲದಲ್ಲಿ ಕೇಳಿ, ಪ್ರಶ್ನೆಯನ್ನು ಮಾಡಿ. ಬಹಳಷ್ಟು ಕಾಂಗ್ರೆಸ್ಸಿಗರು ಟೀಕೆಯನ್ನು ಮಾಡ್ತಾರೆ. 40% ಸರ್ಕಾರ, 40% ಸರ್ಕಾರ. ಭರತ್ ಶೆಟ್ಟರ್ ಮೇಲೆ ಬನ್ನಿ. 40% ಸರ್ಕಾರ. ನಾನು ಸಿದ್ದರಾಮಣ್ಣನಲ್ಲಿ ಕೇಳ್ತೇನೆ, 40% ಸರ್ಕಾರ ಅಂತ ಹೇಳ್ತಕ್ಕಂಥ ನಿಮ್ಮ ಸೋನಿಯಾ ಗಾಂಧಿ ಯಾವುದಕ್ಕೋಸ್ಕರ ಬೇಲಲ್ಲಿದ್ದಾರೆ? ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿ. ನಿಮ್ಮ ಕಾಲಘಟ್ಟದಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಬೇಲ್ ಯಾವ ಕಾರಣಕ್ಕೋಸ್ಕರ ಬೇಲ್ನಲ್ಲಿದ್ದಾರೆ? ರಾಹುಲ್ ಗಾಂಧಿ ಯಾವ ಕಾರಣಕ್ಕೋಸ್ಕರ ಬೇಲ್ನಲ್ಲಿದ್ದಾರೆ? ವಾದ್ರಾ ಯಾವ ಕಾರಣಕ್ಕೋಸ್ಕರ ಬೇಲ್ನಲ್ಲಿದ್ದಾರೆ? ನಿಮ್ಮ ರಾಜ್ಯದ ಅಧ್ಯಕ್ಷರಿದ್ದಾರಲ್ಲ, ಅವರು ತಿಹಾರ್ ಜೈಲಿಗೆ ಯಾಕೆ ಹೋಗಿ ಬಂದರು ಅಂತ ಹೇಳುವಂತ ಪ್ರಶ್ನೆಯಿಂದ ನೀವು ಕೇಳಿ. ಭ್ರಷ್ಟಾಚಾರಿಗಳ ಪಾರ್ಟಿ ಅದು ಕಾಂಗ್ರೆಸ್, ಭ್ರಷ್ಟಾಚಾರಿಗಳ ಪಾರ್ಟಿ ಕಾಂಗ್ರೆಸ್. ಬಂಧುಗಳೇ, ಯೋಚನೆ ಮಾಡಿ. ಈ ದೇಶದಲ್ಲಿ 6 ವರ್ಷಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ನಡೆಸಿದರು. 6 ವರ್ಷಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ನಡೆಸಿದ್ರು. ಆದರೆ ಒಂದೇ ಒಂದು ಭ್ರಷ್ಟಾಚಾರದ ಕಳಂಕದ ಆರೋಪಗಳು ಅಟಲ್ ಬಿಹಾರಿ ವಾಜಪೇಯಿ ಮೇಲೆ ಇಲ್ಲ. ಕಳಂಕರಹಿತವಾಗಿರ್ತಕ್ಕಂಥ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತ ಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ. ಅದ್ಯಾಕೆ? ಕಳೆದ 9 ವರ್ಷಗಳಿಂದ ಈ ದೇಶವನ್ನು ನರೇಂದ್ರ ಮೋದಿ ಸರ್ಕಾರ ಆಳ್ತಾ ಇದೆ. ಈ 9 ವರ್ಷದಲ್ಲಿ ನರೇಂದ್ರ ಮೋದಿ ಮಾತ್ರ ಅಲ್ಲ, ಅವರ ಮಂತ್ರಿ ಮಂಡಲ ಆಗಲಿ, ಒಬ್ಬನೇ ಒಬ್ಬ ಸಂಸದನ ಮೇಲೆ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಭ್ರಷ್ಟಾಚಾರದ ರಹಿತವಾಗಿರ್ತಕ್ಕಂಥ ಆಡಳಿತ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಹಾಗಾಗಿ ಭ್ರಷ್ಟಾಚಾರಿಗಳ ಪಾರ್ಟಿ ಕಾಂಗ್ರೆಸ್, ಭ್ರಷ್ಟಾಚಾರಿಗಳ ಪಾರ್ಟಿ ಕಾಂಗ್ರೆಸ್.
ಬಂಧುಗಳೇ, ಈ ದೇಶದಲ್ಲಿ ಭಯೋತ್ಪಾದನೆಯನ್ನು ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್. ಈ ದೇಶದಲ್ಲಿ ಮೊದಲ ಭಯೋತ್ಪಾದನೆಗೆ ಪ್ರೇರಣೆ ಇಂದಿರಾ ಗಾಂಧಿ. ಭಿಂದ್ರನ್ ವಾಲಿಯ ಸೃಷ್ಟಿ ಇಂದಿರಾ ಗಾಂಧಿಯಿಂದ ಆಯಿತು. ಖಾಲಿಸ್ತಾನವಾದದ ಚರ್ಚೆಗಳು ಪ್ರಾರಂಭ ಆದವು. ಇವತ್ತು ಮತ್ತೊಮ್ಮೆ ಚರ್ಚೆಗಳು ಆಗಿದ್ದಾವೆ. ಆ ಭಿಂದ್ರನ್ ವಾಲೆಯ ನಿರ್ಮಾಣ ಇಂದಿರಾ ಗಾಂಧಿಯಿಂದ ಆಯಿತು. ಅದ್ಯಾಕೆ? ತುಷ್ಟೀಕರಣದ ನೀತಿಯ ಕಾರಣಕ್ಕೋಸ್ಕರ ಕಾಶ್ಮೀರದಲ್ಲಿ ಭಯೋತ್ಪಾದನೆಗಳು ಸೃಷ್ಟಿಯಾದವು. ಆ ಭಯೋತ್ಪಾದನೆಯ ಕಾರಣಕ್ಕೋಸ್ಕರ ಕಾಶ್ಮೀರದಲ್ಲಿ ಹೊಡೆದಿರ್ತಕ್ಕಂಥ ಬಾಂಬ್ ದೆಹಲಿಯಲ್ಲಿ ಹೊಡೆಯಿತು. ದೆಹಲಿಯಲ್ಲಿ ಹೊಡೆದಿರುವ ಬಾಂಬ್ ಬೆಂಗಳೂರಿನ ವಿಜ್ಞಾನ ಭವನದಲ್ಲಿ ಹೊಡೆಯಿತು. ಬೆಂಗಳೂರಿನ ವಿಜ್ಞಾನ ಭವನದಲ್ಲಿ ಹೊಡೆದಿರುವಂಥ ಬಾಂಬ್ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯದ ಮುಂದೆ ಹೊಡೆಯಿತು. ಭಾರತೀಯ ಜನತಾ ಪಾರ್ಟಿಯ ಮುಂದೆ ಹೊಡೆದಿರ್ತಕ್ಕಂಥ ಬಾಂಬ್ ಕೇರಳದ ಕೊಚ್ಚಿಯ ಸಂಘ ಕಾರ್ಯಾಲಯದ ಮುಂದೆ ಆಯಿತು. ಕೊಚ್ಚಿಯ ಸಂಘ ಕಾರ್ಯಾಲಯದ ಮುಂದೆ ಆಗಿರ್ತಕ್ಕಂಥ ಬಾಂಬ್ ಕೊಯಮತ್ತೂರಿನಲ್ಲಿ ಹೊಡೆಯಿತು. ಬಂಧುಗಳೇ, ಇದು ಕಾಂಗ್ರೆಸ್ಸಿನ ಕಾಲಘಟ್ಟದಲ್ಲಿ. ಆದರೆ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಈ ದೇಶದ ಯಾವುದೇ ಹಳ್ಳಿಯಲ್ಲಿ ಒಂದೇ ಒಂದು ಬಾಂಬು ಸ್ಫೋಟ ಆಗಿಲ್ಲ. ಒಂದೇ ಒಂದು ಬಾಂಬು ಸ್ಫೋಟ ಆಗಿಲ್ಲ. ನರೇಂದ್ರ ಮೋದಿ ಆಡಳಿತ ಇದು. ಆದರೆ ಮಂಗಳೂರಿಗೆ ಒಬ್ಬ ಕುಕ್ಕರ್ ಮಾನವ ಬಂದ. ಕುಕ್ಕರ್ ಹೊಡೆಯಿತು. ಡಿ ಕೆ ಶಿವಕುಮಾರ್ ಕಣ್ಣಲ್ಲಿ ಕಣ್ಣೀರು ಬಂತು. ಸಿದ್ದರಾಮಯ್ಯ ಕಣ್ಣೀರು ಹಾಕಿದ್ರು. ಈ ರಾಜ್ಯದಲ್ಲಿ 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಸಿದ್ದರಾಮಯ್ಯನ ಕಣ್ಣಲ್ಲಿ ಕಣ್ಣೀರು ಬಂದಿಲ್ಲ. ಸಾವಿರಾರು ಗೋ ಹತ್ಯೆಗಳಾದಾಗ ಸಿದ್ದರಾಮಯ್ಯನ ಕಣ್ಣಲ್ಲಿ ಕಣ್ಣೀರು ಬಂದಿಲ್ಲ. 3,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಸಿದ್ದರಾಮಯ್ಯನ ಕಣ್ಣಲ್ಲಿ ಕಣ್ಣೀರು ಬಂದಿಲ್ಲ. ಅದ್ಯಾಕೆ? ಆ ರಿಕ್ಷಾ ಚಾಲಕ ಬೆಂಕಿಯಲ್ಲಿ ಬೆಂದಾಗ ಕಣ್ಣಲ್ಲಿ ಕಣ್ಣೀರು ಬಂದಿಲ್ಲ. ಆ ಭಯೋತ್ಪಾದಕನನ್ನ ಅಮಾಯಕ ಅಂತ ಕರೆದ್ರು. ಅದಕ್ಕೆ ನಾನು ಹೇಳಿದೆ, ಡಿ ಕೆ ಶಿವಕುಮಾರ್ಗೆ 2 ಕುಕ್ಕರ್ ಮೇಲೆ ಪ್ರೀತಿ. ಒಂದು ಬೆಳಗಾಂ ಕುಕ್ಕರ್, ಇನ್ನೊಂದು ಮಂಗಳೂರು ಕುಕ್ಕರ್. ಹೇಳಿದ್ರೆ ಭಯೋತ್ಪಾದಕರ ಮೇಲೆ ಪ್ರೀತಿ. ಯೋಚನೆ ಮಾಡಿ, ಕಾಂಗ್ರೆಸ್ನ ಕಾಲಘಟ್ಟದಲ್ಲಿ ನಿರಂತರವಾಗಿರ್ತಕ್ಕಂಥ ಬಾಂಬು ಸ್ಫೋಟಗಳು. ಬಂಧುಗಳೇ, ನಾನು ಅಭಿನಂದನೆ ಸಲ್ಲಿಸ್ತೇನೆ ನರೇಂದ್ರ ಮೋದಿ ಅವರಿಗೆ. ಈ ರಾಷ್ಟ್ರದಲ್ಲಿರ್ತಕ್ಕಂಥ NIA ನಿರ್ಮಾಣ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ. NIA ಮುಖಾಂತರ PFI ಅನ್ನು ನಿಷೇಧ ಮಾಡಿ 10 ಭಯೋತ್ಪಾದಕರನ್ನು ಜೈಲಿಗಟ್ಟಿದ ಸರ್ಕಾರ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ನರೇಂದ್ರ ಮೋದಿಯ ಸರ್ಕಾರ. ಅಮಿತ್ ಶಾನ ನೇತೃತ್ವದಲ್ಲಿ ನಡೆದಿದೆ. ಅಮಿತ್ ಶಾ ಅವರ ನೇತೃತ್ವ. ರಾಹುಲ್ ಗಾಂಧಿ ಕೇಳಿದ್ರಲ್ಲ ಗುಂಡಿಗೆ ಎಷ್ಟು? ರಾಹುಲ್ ಗಾಂಧಿಯಲ್ಲಿ ಪ್ರಶ್ನೆ ಮಾಡ್ತೇನೆ ನಾನು, ನಿಮ್ಮ ಗುಂಡಿಗೆ ತೆಗೆದು ತೋರಿಸಿ. ನರೇಂದ್ರ ಮೋದಿಯ ಗುಂಡಿಗೆ ತೋರಿಸ್ತೇವೆ. ಪಾಕಿಸ್ತಾನದ ಒಳಗೆ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ. ಚೀನಾವನ್ನು ಎಡೆಮರಿ ಕಟ್ಟಿದ್ದು ನರೇಂದ್ರ ಮೋದಿ ಸರ್ಕಾರ. ನರೇಂದ್ರ ಮೋದಿ ಸರ್ಕಾರ. ನಾಚಿಕೆ ಆಗಬೇಕು ಸಿದ್ದರಾಮಯ್ಯನಿಗೆ. ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಗೆ ಬೆಂಕಿ ಹಾಕಿರುವ ಸಂಪತ್ ರಾಜನ್ನ ಕಾಂಗ್ರೆಸ್ ಇಂದ ಉಚ್ಚಾಟನೆ ಮಾಡುವ ತಾಕತ್ತಿಲ್ಲದ ಸಿದ್ದರಾಮಯ್ಯ. ಅದ್ಯಾಕೆ? ಮೊನ್ನೆ ಮಂಗಳೂರಿಗೆ ಬಂದಿರತಕ್ಕಂಥ ಭಯೋತ್ಪಾದಕನ ಜೊತೆ ಕೈ ಜೋಡಿಸಿರುವಂತ ಕಾಂಗ್ರೆಸ್ಸಿನ ಉಡುಪಿಯ ಕಾರ್ಯದರ್ಶಿ NIA ಜೈಲಿನೊಳಗೆ ಹಾಕಿದೆ. ಇವತ್ತಿನವರೆಗೆ ಕಾಂಗ್ರೆಸ್ ಇಂದ ಉಚ್ಚಾಟನೆ ಮಾಡಲಿಲ್ಲ. ಮುಸ್ಲಿಂ ಅನ್ನುವ ಕಾರಣಕ್ಕೋಸ್ಕರ ಉಚ್ಚಾಟನೆ ಮಾಡುವ ಧೈರ್ಯ ಡಿ ಕೆ ಶಿವಕುಮಾರ್ಗಿಲ್ಲ. ನಿಮ್ಮ ಎದೆಗುಂಡಿಗೆ ಎಷ್ಟು? ಅಂತ ಎಲ್ಲ ಭಯೋತ್ಪಾದಕರನ್ನು ಜೈಲಿಗೆ ಹಾಕಿದ್ದು ನರೇಂದ್ರ ಮೋದಿ ಸರ್ಕಾರ. ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರ. ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರ. ಹಾಗಾಗಿ ಹೇಳಿದೆ, ಭಯೋತ್ಪಾದನೆಯ ನಿರ್ಮಾಣ ಕಾಂಗ್ರೆಸ್. ಭಯೋತ್ಪಾದನೆಗೆ ಇನ್ನೊಂದು ಹೆಸರು ಕಾಂಗ್ರೆಸ್. ಭಯೋತ್ಪಾದಕರ ಬೆಂಬಲವಾಗಿರುವಂತಹ ಪಾರ್ಟಿ ಕಾಂಗ್ರೆಸ್. ಹಾಗಾಗಿ ಹೇಳಿದ, ಭ್ರಷ್ಟಾಚಾರದ ಇನ್ನೊಂದು ಹೆಸರು ಕಾಂಗ್ರೆಸ್. ಭಯೋತ್ಪಾದನೆ ಇನ್ನೊಂದು ಹೆಸರು ಕಾಂಗ್ರೆಸ್. ಪರಿವಾರವಾದ ಕಾಂಗ್ರೆಸ್ ಇತ್ತು. ಬಂಧುಗಳೇ, ಯೋಚನೆ ಮಾಡಿ. ನಾನು ಇಲ್ಲಿರ್ತಕ್ಕಂಥವರಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಮಹಾತ್ಮ ಗಾಂಧಿಗೂ ರಾಹುಲ್ ಗಾಂಧಿಗೂ ಏನು ಸಂಬಂಧ? ಗಾಂಧಿಯ ಹೆಸರಿನಲ್ಲಿ ನೀವು ಗೆದ್ದಿರಿ. ಗಾಂಧಿಯ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಮಾಡಿದ್ರಿ. ತಂದೆ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಬಂದ್ರಿ. ಕುಟುಂಬ ರಾಜಕಾರಣದಿಂದ ಈ ರಾಷ್ಟ್ರವನ್ನು ಆಳಿದ್ರಿ. ಇವತ್ತು ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ಇಡೀ ದೇಶ ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಆಗ್ತಾ ಇದೆ. ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಆಗ್ತಾ ಇದೆ. ಜನ ಇವತ್ತು ಕುಟುಂಬ ರಾಜಕಾರಣವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ಮೊನ್ನೆ ನಡೆದಿರ್ತಕ್ಕಂಥ 3 ಚುನಾವಣೆಗಳು, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರದಲ್ಲಿ 3 ಸ್ಥಾನ, ಮೇಘಾಲಯದಲ್ಲಿ 5 ಸ್ಥಾನ, ನಾಗಾಲ್ಯಾಂಡಿನಲ್ಲಿ ಕಾಂಗ್ರೆಸ್ಗೆ ಎಷ್ಟು? 0. ಬಂಧುಗಳೇ, 2023 ಕರ್ನಾಟಕದ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಇದೇ ಉತ್ತರ ಸಿಗುತ್ತೆ. ಕಾಂಗ್ರೆಸ್ ಮುಕ್ತ ಕರ್ನಾಟಕ ನಿರ್ಮಾಣ ಆಗುತ್ತೆ. 150 ಸ್ಥಾನಗಳನ್ನು ನಾವು ಪಡಿತೀವಿ. 150 ಸ್ಥಾನಗಳನ್ನು. ಜನ ಇವತ್ತು ಕಾಂಗ್ರೆಸ್ ತಿರಸ್ಕಾರವನ್ನು ಬಯಸ್ತಾರೆ. ಈ ದೇಶಕ್ಕೆ ಕೋವಿಡ್ ಬಂತಲ್ಲ, ಕೋವಿಡ್ ಬಂದಾಗ ಜಗತ್ತಿಗೆ ಸಂಕಟ ಬಂತು.
ಜಗತ್ತಿನ ಜನ ನೋಡಿದ್ದು ಭಾರತವನ್ನ, ಜಗತ್ತಿನ ಜನ ನೋಡಿದ್ದು ಭಾರತವನ್ನ, ಜಗತ್ತಿನ ಎಲ್ಲ ಜನ ಭಾರತ ಕಡೆಗೆ ನೋಡಿದರು. ಆಗ ಮೊದಲ ಬಾರಿಗೆ ಈ ದೇಶದ ವಿಜ್ಞಾನಿಗಳಿಗೆ ಪ್ರೇರಣೆಯಾಗಿ ನಿಂತು ಅವರಿಗೆ ಧೈರ್ಯವನ್ನು ತುಂಬಿ ಜಗತ್ತಿನಲ್ಲಿ ಮೊದಲ ಲಸಿಕೆಯನ್ನು ಕಂಡು ಹುಡುಕಿದ ದೇಶ ಭಾರತ. ಇದಕ್ಕೆ ನರೇಂದ್ರ ಮೋದಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನರೇಂದ್ರ ಮೋದಿಗೆ ಅಭಿನಂದನೆ. ಅದ್ಯಾಕೆ? ಕೇವಲ ಭಾರತ ಲಸಿಕೆಯನ್ನು ಮಾತ್ರ ಮಾಡಲಿಲ್ಲ, 100 ದೇಶಗಳಿಗೆ ಲಸಿಕೆಯನ್ನು ಕೊಟ್ಟ ಜಗತ್ತಿನ ಏಕೈಕ ದೇಶ ಭಾರತ. 130 ಕೋಟಿ ಜನರಿಗೆ 200 ಕೋಟಿ ಉಚಿತ ಲಸಿಕೆಯನ್ನು ಕೊಟ್ಟ ಪ್ರಧಾನಿ ನರೇಂದ್ರ ಮೋದಿ 200 ಕೋಟಿ ಲಸಿಕೆಯನ್ನು ಉಚಿತವಾಗಿ ಕೊಟ್ರಲ್ಲ. ಲಸಿಕೆ ಕಂಡು ಹುಡುಕಿದಾಗ ಸಿದ್ದರಾಮಣ್ಣ ಮತ್ತು ರಾಹುಲ್ ಗಾಂಧಿ ಹೇಳಿದರು, ಲಸಿಕೆ ತಗೋಬೇಡಿ ಮಕ್ಕಳಾಗುವುದಿಲ್ಲ, ಲಸಿಕೆ ತಗೋಬೇಡಿ ಮಕ್ಕಳಾಗುವುದಿಲ್ಲ, ಲಸಿಕೆ ತಗೋಬೇಡಿ ಮಕ್ಕಳಾಗುವುದಿಲ್ಲ. ರಾತ್ರಿ ಹೋಗಿ ಕದ್ದು ತಗೊಂಡು. ಯೋಚನೆ ಮಾಡಿ, ಈ ದೇಶದಲ್ಲಿ ಆ ಕಾಲಘಟ್ಟದಲ್ಲಿ ಎಲ್ಲಿಯಾದರೂ ಮನಮೋಹನ್ ಸಿಂಗ್ ಇರ್ತಿದ್ರೆ, ಪ್ರಧಾನಿಯಾಗಿರ್ತಿದ್ರೆ, ಈ ದೇಶದಲ್ಲಿ ಕಾಂಗ್ರೆಸ್ನ ಕಾಲಘಟ್ಟ ಒಮ್ಮೆ ಯೋಚನೆ ಮಾಡಿ. ಮಲೇರಿಯಾಕ್ಕೆ 60 ವರ್ಷಗಳ ಕಾಲ ಔಷಧಿ ಹುಡುಕಿರಲಿಲ್ಲ, ಪೋಲಿಯೋಗೆ 40 ವರ್ಷಗಳ ಕಾಲ ಲಸಿಕೆ ಹುಡುಕಿರಲಿಲ್ಲ. ನರೇಂದ್ರ ಮೋದಿ ಕೋವಿಡ್ ಬಂದು 8 ತಿಂಗಳಲ್ಲಿ ಲಸಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ವಿಜ್ಞಾನಿಗಳಿಗೆ ಪ್ರೇರಣೆಯಾಗಿ ನಿಂತರು. ಮೊದಲ ಬಾರಿಗೆ ಅಂತಹ ಲಸಿಕೆಯನ್ನು ನಮ್ಮ ದೇಶ ಹುಡುಕಿತ್ತು. ಎಲ್ಲಿಯಾದರೂ ಮನಮೋಹನ್ ಸಿಂಗ್ ಇರ್ತಿದ್ರೆ ಲಸಿಕೆ ಆಗ್ತಿರ್ಲಿಲ್ಲ. ಎಲ್ಲಿಯಾದರೂ ಆಗ್ತಿದ್ರು, ಮನಮೋಹನ್ ಸಿಂಗ್ ಏನು ಮಾಡ್ತಿದ್ರು? ಮೊದಲ ಲಸಿಕೆಯನ್ನು ಸೋನಿಯಾ ಗಾಂಧಿಗೆ ಕೊಡ್ತಿದ್ರು, 2ನೇ ಲಸಿಕೆಯನ್ನು ರಾಹುಲ್ ಗಾಂಧಿಗೆ ಕೊಡ್ತಿದ್ರು, 3ನೇ ಲಸಿಕೆಯನ್ನು ಪ್ರಿಯಾಂಕಾ ಗಾಂಧಿಗೆ ಕೊಡ್ತಿದ್ರು, 4ನೇ ಲಸಿಕೆಯನ್ನು ವಾದ್ರಾಣಿಗೆ ಕೊಡ್ತಿದ್ರು. ಉಳಿದ್ರೆ ಮನಮೋಹನ್ ಸಿಂಗ್, ಸಿದ್ದರಾಮಣ್ಣ, ಖರ್ಗೆಗೆ ಸಿಕ್ತಿತ್ತು. ಇಲ್ಲದ್ರೆ ನಾವೆಲ್ಲ ಸ್ಮಶಾನಕ್ಕೆ ಅವ್ರ ಜೊತೆ ಹೋಗ್ತಿದ್ವಿ. ಆದರೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಮಾಡಿಲ್ಲ. ನರೇಂದ್ರ ಮೋದಿ ಏನು ಮಾಡಿದ್ರು? ಈ ದೇಶದ ಜನರ ಪ್ರಾಣದ ರಕ್ಷಣೆಯನ್ನು ಮಾಡಿರತಕ್ಕಂಥ ವೈದ್ಯರಿಗೆ ಮೊದಲ ಲಸಿಕೆಯನ್ನು ಕೊಟ್ಟರು, ದಾದಿಯರಿಗೆ 2ನೇ ಲಸಿಕೆಯನ್ನು ಕೊಟ್ಟರು, 3ನೇ ಲಸಿಕೆಯನ್ನು ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟರು, 4ನೇ ಲಸಿಕೆಯನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೊಟ್ಟರು, 5ನೇ ಲಸಿಕೆಯನ್ನು 60 ವರ್ಷದ ಮೇಲ್ಪಟ್ಟವರಿಗೆ ಕೊಟ್ಟರು. ಮತ್ತೆ ನರೇಂದ್ರ ಮೋದಿ ತಗೊಂಡ್ರು. ಇದು ನರೇಂದ್ರ ಮೋದಿ ಆಡಳಿತ, ಇದು ನರೇಂದ್ರ ಮೋದಿ ಆಡಳಿತ, ಇದು ನರೇಂದ್ರ ಮೋದಿ ಆಡಳಿತ. ಗರೀಬಿ ಹಟಾವೋ, ಗರೀಬಿ ಹಟಾವೋ, ಗರೀಬಿ ಹಟಾವೋ ಕಾಂಗ್ರೆಸ್ಸಿನ ಘೋಷಣೆ. ಒಂದುಗಳ ಈ ದೇಶದಲ್ಲಿ 75 ವರ್ಷಗಳಲ್ಲಿ 60 ವರ್ಷಗಳ ಸುದೀರ್ಘಾವಧಿಯ ಆಡಳಿತವನ್ನು ಕಾಂಗ್ರೆಸ್ ಮಾಡಿತ್ತು. ಗರೀಬಿ ಹಟಾವೋ ಘೋಷಣೆಯನ್ನು ಮಾಡಿತ್ತು. ಈ ದೇಶದಲ್ಲಿ ಗರೀಬಿ ಹಟಾವಾದ್ದು ಗಾಂಧಿ ಕುಟುಂಬದ್ದು, ಗರೀಬಿ ಹಟಾವಾದ್ದು ಸೋನಿಯಾ ಗಾಂಧಿದು, ಗರೀಬಿ ಹಟಾವಾದ್ದು ಮಲ್ಲಿಕಾರ್ಜುನ ಖರ್ಗೆದ್ದು, ಗರೀಬಿ ಹಟಾವಾದ್ದು ಸಿದ್ದರಾಮಣ್ಣಂದು, ಗರೀಬಿ ಹಟಾವಾದ್ದು DK ಶಿವಕುಮಾರ್ ಇದ್ದು. ಈ ದೇಶದ ಬಡವರ ಗರೀಬಿ ಹಟಾವು ಮಾಡಿದ ಏಕೈಕ ಜನನಾಯಕ ನರೇಂದ್ರ ಮೋದಿ. ನರೇಂದ್ರ ಮೋದಿ ಯೋಚನೆ ಮಾಡಿ. ಈ ದೇಶದ ಬಡ ಮಹಿಳೆಯರ ಕೈಯಲ್ಲಿ ATM ಕಾರ್ಡ್ ಜನ್ಧನ್ ಮುಖಾಂತರ ಕೊಟ್ಟದ್ದು ನರೇಂದ್ರ ಮೋದಿ. ಈ ದೇಶದ ರೈತರ ಅಕೌಂಟ್ಗಳಿಗೆ 6,000 ಹಾಕಿದ ದೇಶದ ಮೊದಲ ಪ್ರಧಾನಿ ಅದು ನರೇಂದ್ರ ಮೋದಿ. ಕಿಸಾನ್ ಸಮ್ಮಾನ್ ಮುಖಾಂತರ 6,000 ರೂಪಾಯಿ ಹಾಕಿದ್ರಲ್ಲ. ಹಳ್ಳಿಯಲ್ಲಿರ್ತಕ್ಕಂಥ ತಾಯಂದಿರ ಕಣ್ಣೀರು ಒರೆಸಿ ಉಜ್ವಲದ ಅಡಿಯಲ್ಲಿ ಗ್ಯಾಸ್ ಕೊಟ್ಟದ್ದು ನರೇಂದ್ರ ಮೋದಿ. ಹಳ್ಳಿಯಲ್ಲಿರ್ತಕ್ಕಂಥ ಮನೆ ಇಲ್ಲದೆ ಇರ್ತಕ್ಕಂಥವರಿಗೆ ಮನೆ ಕೊಟ್ಟದ್ದು ನರೇಂದ್ರ ಮೋದಿ. ಹಳ್ಳಿಯಲ್ಲಿರ್ತಕ್ಕಂಥ ತಾಯಂದಿರಿಗೆ ಶೌಚಾಲಯ, 11 ಕೋಟಿ ಮಹಿಳೆಯರಿಗೆ ಶೌಚಾಲಯ ಕೊಟ್ಟ ಈ ದೇಶದ ಮೊದಲ ಪ್ರಧಾನಿ ನರೇಂದ್ರ ಮೋದಿ. ನರೇಂದ್ರ ಮೋದಿ. ಕಾಂಗ್ರೆಸ್ ಏನ್ ಹೇಳಿತ್ತು? ನರೇಂದ್ರ ಮೋದಿಯವರು ಸ್ವಾತಂತ್ರ್ಯದ ವೇದಿಕೆಯಲ್ಲಿ ಶೌಚಾಲಯದ ಬಗ್ಗೆ ಮಾತನಾಡಿದಾಗ ಹೇಳಿದರು, ನರೇಂದ್ರ ಮೋದಿ ಪ್ರಧಾನಿ ಶೌಚಾಲಯದ ಬಗ್ಗೆ ಮಾತಾಡ್ತಾರೆ. ಬಂಧುಗಳೇ, ಕಾಂಗ್ರೆಸ್ಗೆ ಈ ದೇಶದ ಪರಿಕಲ್ಪನೆಗಳಿಲ್ಲ. ಇಟಲಿಯಿಂದ ಬಂದು ರಾಷ್ಟ್ರವನ್ನು ಆಳಿರ್ತಕ್ಕಂಥ ಸೋನಿಯಾ ಗಾಂಧಿಗೆ ಭಾರತದ ಪರಿಕಲ್ಪನೆಗಳಿಲ್ಲ. ಹಳ್ಳಿ ಜನತೆಯ ಬಡತನದ ಕಷ್ಟಗಳು ಗೊತ್ತಿರಲಿಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಪ್ರಚಾರಕರಾಗಿ ಹಳ್ಳಿ ತಿರುಗಿ ಬಡವರ ಮನೆಯಲ್ಲಿ ಹುಟ್ಟಿ ಬಡ ಚಾಮಾರುವ ಮಗನಾಗಿ ಚಾಮಾರಿ ಎತ್ತರಕ್ಕೆ ಇರಿದ ನರೇಂದ್ರ ಮೋದಿಗೆ ಈ ದೇಶದ ಬಡ ಜನರ ಕಣ್ಣೀರ ಕಥೆ ಗೊತ್ತಿತ್ತು. ಅದಕ್ಕೋಸ್ಕರ ಆಯುಷ್ಮಾನ್ ಜಗತ್ತಿನ ಅತಿದೊಡ್ಡ ಯೋಜನೆಯನ್ನು ಕೊಟ್ಟವರು ನರೇಂದ್ರ ಮೋದಿ. ಬಡವರ ಆರೋಗ್ಯದ ಕಲ್ಪನೆಗಳನ್ನು ಕೊಟ್ಟವರು ನರೇಂದ್ರ ಮೋದಿ. ಹಾಗಾಗಿ ಹೇಳಿದೆ, ಇವತ್ತು ಬಂಧುಗಳೇ, ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳು, 150 ಯೋಜನೆಗಳನ್ನು ಕೊಡುವುದರ ಮುಖಾಂತರ ಭಾರತ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡಿದ್ದು ನರೇಂದ್ರ ಮೋದಿ. ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಒಂದು ಉಲ್ಲೇಖವನ್ನು ಮಾಡಿದರು, ಈ ದೇಶ ರಾಮರಾಜ್ಯ ಆಗಬೇಕು, ಈ ದೇಶ ರಾಮರಾಜ್ಯ ಆಗಬೇಕು. ಆ ರಾಮರಾಜ್ಯಕ್ಕೆ ವ್ಯಾಖ್ಯಾನಗಳನ್ನು, ಪರಿಕಲ್ಪನೆಗಳನ್ನು ಮಹಾತ್ಮ ಗಾಂಧಿ ಅವರು ಕೊಟ್ಟರು. ವ್ಯಕ್ತಿ ಸ್ವಾಭಿಮಾನ ಭರಿತವಾಗಿರ್ತಕ್ಕಂಥ ಭಾರತ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಅವರು ಯೋಚನೆ ಮಾಡಿದರು, ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾಭಿಮಾನಿಯಾಗಿ ಬದುಕಬೇಕು.
ಗ್ರಾಮಗಳು ಆದರ್ಶ ಗ್ರಾಮಗಳಾಗಬೇಕು. ಆದರ್ಶ ಗ್ರಾಮದ ಮುಖಾಂತರ ರಾಷ್ಟ್ರ ಪರಮೋನ್ನತ ಸ್ಥಿತಿಗೆ ಹೋಗಬೇಕು. ಅದು ರಾಮರಾಜ್ಯದ ಪರಿಕಲ್ಪನೆ ಅಂತ ಹೇಳಿದರು. ಮಹಾತ್ಮ ಗಾಂಧಿಗೆ ಗೊತ್ತಿತ್ತು, ಕಾಂಗ್ರೆಸ್ಸಿನ ಕಾಲದಲ್ಲಿ, ರಾಮಾಯಣ ಕಾಲದಲ್ಲಿ ಒಬ್ಬ ರಾಮನ ಇದ್ದ, ಒಬ್ಬ ರಾಮ ಸಾಕು, ಹಾಗೆ ಒಬ್ಬ ರಾಮನ ಅವಶ್ಯಕತೆ ಇತ್ತು. ಕಾಂಗ್ರೆಸ್ ಅನ್ನು 10 ವರ್ಷ ಆಳ್ವಿಕೆ ಮಾಡಿದರೆ ಪ್ರತಿ ಮನೆಯಲ್ಲಿ ರಾಮನ ಸೃಷ್ಟಿ ಆಗ್ತದೆ ಕಾಂಗ್ರೆಸ್ಸಿನ ಮನೆಯಲ್ಲಿ. ಹಾಗಾಗಿ ಪ್ರತಿ ಮನೆಯಲ್ಲೂ ರಾಮ ಬೇಕು ಅಂತ ಹೇಳಿ ಅವರು ರಾಮರಾಜ್ಯದ ಪರಿಕಲ್ಪನೆಗಳನ್ನು ಕೊಟ್ಟರು. ಆ ರಾಮರಾಜ್ಯದ ನಿರ್ಮಾಣ ಮಾಡಿದ್ದು ಮಹಾತ್ಮ ಗಾಂಧಿಯ ನನಸು ಮಾಡಿದ್ದು ನರೇಂದ್ರ ಮೋದಿ ಬಂಧುಗಳೇ. ಮಹಾತ್ಮ ಗಾಂಧಿಯ ಟೊಪ್ಪಿ ಇಟ್ಟವರು ಮಾಡಲಿಲ್ಲ, ಜನರಿಗೆ ಟೊಪ್ಪಿ ಇಟ್ಟರು. ಯೋಚನೆ ಮಾಡಿ, ಮನೆ ಮನೆಗಳಿಗೆ ಯೋಜನೆಗಳನ್ನು ಕೊಟ್ಟರು. ಆದರ್ಶ ಗ್ರಾಮದ ಪರಿಕಲ್ಪನೆಯಲ್ಲಿ ಗ್ರಾಮೋತ್ಥಾನಗಳನ್ನು ಮಾಡಿದರು. ಸ್ಮಾರ್ಟ್ ಸಿಟಿಯ ಯೋಜನೆಯ ಅಡಿಯಲ್ಲಿ ನಗರಾಭಿವೃದ್ಧಿಗಳನ್ನು ಮಾಡತಕ್ಕಂಥ ಪ್ರಯತ್ನಗಳನ್ನು ನರೇಂದ್ರ ಮೋದಿ ಮಾಡಿದರು. ನಾನು ಅಭಿನಂದನೆ ನರೇಂದ್ರ ಮೋದಿಗೆ ಸಲ್ಲಿಸ್ತೇನೆ. ಯಾಕೆ ಈ ದೇಶದಲ್ಲಿ ಮನಮೋಹನ್ ಸಿಂಗ್ರ ಕಾಲಘಟ್ಟದಲ್ಲಿ 4 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳು, ಅಟಲ್ ಬಿಹಾರಿ ವಾಜಪೇಯಿ ಕಾಲಘಟ್ಟದಲ್ಲಿ 11 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳು, ಇವತ್ತು ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ದಿನಕ್ಕೆ 31 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಳಾಗ್ತದೆ. ಕಚ್ಚಿನಿಂದ ಕಾಮರೂಪದವರೆಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಕೆಲಸ ಇವತ್ತು ನರೇಂದ್ರ ಮೋದಿಯಿಂದ ಆಗ್ತಾ ಇದೆ. ಹಾಗಾಗಿ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನು ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ಜನರಿಗೆ ನರೇಂದ್ರ ಮೋದಿಯ ಮೇಲೆ ವಿಶ್ವಾಸ ಬಂದಿದೆ. ಹಾಗಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಕಚ್ಚಿನಿಂದ ಕಾಮರೂಪದವರೆಗೆ ಕಮಲ ಅರಳ್ತಾ ಇದೆ. ಹಾಗಾಗಿ ಬಂಧುಗಳೇ, ಇವತ್ತು ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳು ಯೋಚನೆ ಮಾಡಿ, ಇವತ್ತು ಯುವ ಶಕ್ತಿಗೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇದೆ. ನಮ್ಮ ಪ್ರತಿಭೆಗಳ ಪಲಾಯನಗಳಾಗಬಾರ್ದು, ಅದಕ್ಕೋಸ್ಕರ ಕೌಶಲ್ಯಾಭಿವೃದ್ಧಿ ಯೋಜನೆ ಅಡಿಯಲ್ಲಿ 3 ವರ್ಷಗಳ ತರಬೇತಿ ಕೊಡ್ತಕ್ಕಂಥ ಪ್ರಯತ್ನಗಳನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಸ್ಕಿಲ್ ಇಂಡಿಯಾದ ಮುಖಾಂತರವಾಗಿ ಕಂಪನಿಗಳನ್ನು ತೆರೆಯುವುದಕ್ಕೆ ಅವಕಾಶಗಳನ್ನು ಮಾಡ್ತಾ ಇದ್ದಾರೆ. ಮುದ್ರಾ ಸಾಲ ಸೌಲಭ್ಯದ ಅಡಿಯಲ್ಲಿ ಯುವ ಉದ್ಯಮಿಗಳ ನಿರ್ಮಾಣವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ಅಪ್ನ ಮುಖಾಂತರ ಮಹಿಳೆಯರನ್ನು ಉದ್ಯಮಪತಿಗಳನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರ ನೂತನ ಶಿಕ್ಷಣ ನೀತಿಯ ಮುಖಾಂತರ, ರಾಷ್ಟ್ರೀಯ ನೂತನ ಶಿಕ್ಷಣ ನೀತಿಯ ಮುಖಾಂತರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳಿಗೆ IITಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ಪ್ರತಿಯೊಂದು ರಾಜ್ಯ ಜಿಲ್ಲೆಗಳಲ್ಲಿ ಉದ್ಯಮ ಪಾರ್ಕ್ಗಳನ್ನು ತರತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಯುವಕರಿಗೆ ಉದ್ಯೋಗಗಳು ಸಿಗಬೇಕು ಅನ್ನತಕ್ಕಂಥ ಚಿಂತನೆ ನರೇಂದ್ರ ಮೋದಿ ಬಂಧುಗಳೇ. ಹಾಗಾಗಿ ಹೇಳಿದೆ, ಇವತ್ತು ಇಡೀ ದೇಶದಲ್ಲಿ ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ರಾಜ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ಯಡಿಯೂರಪ್ಪ ಬೊಮ್ಮಾಯಿಯಿಂದ ಆಗ್ತದೆ. ಯಡಿಯೂರಪ್ಪರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಸರ್ಕಾರ ಬಂತು. ಅದ್ಭುತವಾಗಿರ್ತಕ್ಕಂಥ ಯೋಜನೆಗಳನ್ನ ನರೇಂದ್ರ ಮೋದಿ ಯಡಿಯೂರಪ್ಪರ ಸರ್ಕಾರ ಮಾಡಿತು. ಬಂಧುಗಳೇ, ಈ ದೇಶದಲ್ಲಿ ಮೊದಲ ಬಾರಿಗೆ ಈ ದೇಶದಲ್ಲಿ ಒಂದು ಹೊಸ ಯೋಜನೆಯನ್ನು ಕೊಟ್ಟವರು ನಮ್ಮ ಬೊಮ್ಮಾಯಿ. ರೈತ ವಿದ್ಯಾನಿಧಿಯ ಮುಖಾಂತರ 11 ಲಕ್ಷ ವಿದ್ಯಾರ್ಥಿಗಳಿಗೆ ಯೋಜನೆಯನ್ನು ಕಲ್ಪಿಸಿದ ಮೊದಲ ಮುಖ್ಯಮಂತ್ರಿ ಬೊಮ್ಮಾಯಿ. ಯೋಚನೆ ಮಾಡಿ, ಇವತ್ತು ಬೊಮ್ಮಾಯಿ ಸರ್ಕಾರ ಬಡವರ ಮನೆಗಳಿಗೆ, ರೈತರ, ಕೂಲಿ ಕಾರ್ಮಿಕ, ಭೂ ಇಲ್ಲದವರಿಗೆ 1,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆಯನ್ನು ಬಜೆಟ್ ಅಲ್ಲಿ ಇಟ್ಟಿದೆ. 1,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಯುವ ಶಕ್ತಿಯನ್ನು ಎತ್ತ ಹಿಡಿಬೇಕು. ಅದಕ್ಕೋಸ್ಕರ ವಿವೇಕಾನಂದರ ಹೆಸರಿನಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಯುವಕ ಸಂಘಗಳಿಗೆ 5 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ಯೋಜನೆ ಇವತ್ತು ಬೊಮ್ಮಾಯಿ ಸರ್ಕಾರದ ಯೋಜನೆ. ಯುವಕರನ್ನ ಉದ್ಯಮಶೀಲಗಳನ್ನಾಗಿ ಮಾಡ್ತಕ್ಕಂಥ ಯೋಜನೆ. ಮಹಿಳೆಯರಿಗೆ ಸ್ತ್ರೀ ಶಕ್ತಿಗಳ ಮುಖಾಂತರವಾಗಿ ಸ್ವಾವಲಂಬಿಯ ಬದುಕನ್ನು ಕಟ್ಟಿಕೊಡಬೇಕು. ಅದಕ್ಕೋಸ್ಕರ 5 ಲಕ್ಷ ರೂಪಾಯಿಗಳ ಯೋಜನೆಯನ್ನು ಸ್ತ್ರೀ ಶಕ್ತಿಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಬೊಮ್ಮಾಯಿ ಸರ್ಕಾರ ಮಾಡಿದೆ. ಸನ್ಮಾನ್ಯ ಯಡಿಯೂರಪ್ಪರಿದ್ದಾಗ ಸಂಧ್ಯಾ ಸುರಕ್ಷಾ, ಭಾಗ್ಯಲಕ್ಷ್ಮಿ ಅಂತ ಯೋಜನೆಗಳನ್ನು ಕೊಟ್ಟರು. ಇವತ್ತು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆ ರಾಜ್ಯದಲ್ಲಿ ನಡೀತಾ ಇದೆ. ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಇವತ್ತು ಜನಮಾನಸದಲ್ಲಿ ಯಡಿಯೂರಪ್ಪರು ಜನನಾಯಕರಾಗಿ ಬಂದಿದ್ದಾರೆ. ಇವತ್ತು ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಅವರಿಗೂ ಗೊತ್ತಾಗಿದೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಅಲ್ಲಿ 3 ಜನ ಶರ್ಟ್ ಹೊಳಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಯಾರು ಜಗಳ ಪ್ರಾರಂಭ ಆಗಿದೆ. ಸಿದ್ದರಾಮಣ್ಣ ರೆಡಿ ಆಗಿದ್ದಾರೆ, DKಶಿ ಅವರು ಶರ್ಟ್ ಹೊಳಿಸಿದ್ದಾರೆ. ಆದರೆ ಖರ್ಗೆ ಮೇಲೆ ಕೂತಿದ್ದಾರೆ. ಖರ್ಗೆ ನಿಶ್ಚಯ ಮಾಡಿದ್ದಾರೆ, ಇವರಿಬ್ಬರನ್ನು ನಾನು ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಡುವುದಿಲ್ಲ. ಯಾಕೆ ಹೇಳಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಖರ್ಗೆಗೆ ಸ್ಪಷ್ಟ ಇದೆ. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ ಅನ್ನೋದಕ್ಕಂತ ಸ್ಪಷ್ಟ ಆಗಿದೆ. ಸಿದ್ದರಾಮಣ್ಣನಿಗೆ ಕೇಳ್ತೇನೆ ನಾನು, ನಾಚಿಕೆ ಆಗಬೇಕು ಸಿದ್ದರಾಮಣ್ಣನಿಗೆ. ಈ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಸಿದ್ದರಾಮಣ್ಣ ಒಬ್ಬ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿ ಈ ರಾಜ್ಯವನ್ನು ಆಳಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗೆ ಇವತ್ತು ಕ್ಷೇತ್ರವೇ ಇಲ್ಲದೆ
ಅಲೆಮಾರಿಯಾಗಿ ಅಲೆದಾಟ ಮಾಡತಕ್ಕಂಥ ಮುಖ್ಯಮಂತ್ರಿ ಆಗಿದ್ದಾರೆ. ಮಾಜಿ ಮುಖ್ಯಮಂತ್ರಿಗೆ ಕ್ಷೇತ್ರ ಇಲ್ಲ, ನಾಚಿಕೆ ಆಗಬೇಕು. ಬಾದಾಮಿಯಲ್ಲಿ ಜನ ಓಡಿಸಿದ್ದಾರೆ, ವರುಣಕ್ಕೆ ಬರಬೇಡಿ ಹೇಳಿದ್ದಾರೆ. ಕೋಲಾರದಲ್ಲಿ ಸೋಲಿಸ್ತಾರೆ. ಸಿದ್ದರಾಮಣ್ಣನಿಗೆ ಕ್ಷೇತ್ರ ಇಲ್ಲ, ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಣ್ಣನಿಗೆ ಸೀಟೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಬಂಧುಗಳೇ, ಸಿದ್ದರಾಮಣ್ಣ ಸೀಟ್ ಇಲ್ಲದೆ ಪರದಾಟ ಮಾಡತಕ್ಕಂಥ ಸ್ಥಿತಿಗೆ, ಹೀನಾಯವಾಗಿರ್ತಕ್ಕಂಥ ಸ್ಥಿತಿಗೆ ಕಾಂಗ್ರೆಸ್ ಹೋಗಿದೆ. ಒಬ್ಬ ಮುಖ್ಯಮಂತ್ರಿಗೆ ಸೀಟ್ ಇಲ್ಲದೆ ಇರತಕ್ಕಂಥ ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ಹೋಗಿದೆ. ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ನಾನು ಪ್ರಶ್ನೆ ಮಾಡ್ತೇನೆ, ಈ ರಾಜ್ಯದಲ್ಲಿ 60 ವರ್ಷಗಳ ಕಾಲ ನೀವು ಆಳ್ವಿಕೆ ಮಾಡಿದ್ರಿ. ಕಳೆದ ಹಿಂದಿನ ಸರ್ಕಾರ ನಿಮ್ಮದೇ ಇತ್ತು 5 ವರ್ಷಗಳ ಕಾಲ. ಆಗ ಹೇಗಿತ್ತು? ಇಂಧನ ಸಚಿವರಾಗಿ ಡಿ ಕೆ ಶಿವಕುಮಾರ್ ಇದ್ರು. ಡಿ ಕೆ ಶಿವಕುಮಾರ್ ಇಂಧನ ಸಚಿವರಿದ್ದರು. ಬಂಧುಗಳೇ, ಆಗ ರೈತರ ಪಂಪು ಸೆಟ್ಗಳಿಗೆ 10,000 ಫೈನ್ ಹಾಕಿದ ಮೊದಲ ಇಂಧನ ಸಚಿವ ಅದು ಡಿ ಕೆ ಶಿವಕುಮಾರ್. ಅವರ ಕಾಲದಲ್ಲಿ 10,000 ರೂಪಾಯಿ ಫೈನ್ ಹಾಕಿದ್ರು. ಅದ್ಯಾಕೆ ನೆನಪು ಮಾಡಿ, ನಮ್ಮ ಜಿಲ್ಲೆಯ ಸುಳ್ಯದ ಬೆಳ್ಳಾರಿಯ ಸಾಯಿ ಗಿರಿಧರ್ ರೈ ಒಂದ್ಸಾರಿ ಫೋನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ಗೆ. ಫೋನ್ ಮಾಡಿ ಕೇಳ್ತಾರೆ, ಅಣ್ಣ, ನನ್ನ ಮಗುವಿಗೆ ಓದುವುದಕ್ಕೆ ಶಿಕ್ಷಣಕ್ಕೆ ಕರೆಂಟ್ ಇಲ್ಲ, ಹಾಗಾಗಿ ಕತ್ತಲೆಯಲ್ಲಿ ಮಗು ಓದ್ಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ಕರೆಂಟ್ ಇಲ್ಲ ಅಂತ ಹೇಳ್ತಾನೆ. ಇಂಜಿನಿಯರ್ಗೆ ಫೋನ್ ಮಾಡು ಅಂತ ಹೇಳ್ತಾನೆ. ಆಗ ಅವ ಹೇಳ್ತಾನೆ, ಇಂಜಿನಿಯರ್ ಫೋನ್ ತೆಗಿತಾ ಇಲ್ಲ, ಲೈನ್ ಮ್ಯಾನ್ ಫೋನ್ ತೆಗಿತಾ ಇಲ್ಲ, ಮೆಸ್ಕಾಂ MD ಫೋನ್ ತೆಗಿತಾ ಇಲ್ಲ, ಹಾಗಾಗಿ ನಿಮಗೆ ಫೋನ್ ಮಾಡಿದೆ. ನಿಮ್ಮ ಸರ್ಕಾರ ಎಂತ ಸರ್ಕಾರ ಅಂತ ಕೇಳ್ತಾನೆ. ಕೇಳಿ ಅರ್ಧ ಗಂಟೆಯಲ್ಲಿ ಭಯೋತ್ಪಾದಕರನ್ನ ಬಂಧನ ಮಾಡಿದ ರೀತಿಯಲ್ಲಿ ಸಾಯಿ ಗಿರಿಧರ್ ರೈಯ ಮನೆ ಒಳಗೆ ನುಗ್ಗಿ ಪೊಲೀಸರು ಜೈಲಿಗೆ ಹಾಕ್ತಾರೆ. ಬಂಧುಗಳೇ, ಇದು ಡಿ ಕೆ ಶಿವಕುಮಾರ್ ಆಡಳಿತ. ಇದು ಡಿ ಕೆ ಶಿವಕುಮಾರ್. ಕರೆಂಟ್ ಕೊಡ್ಲಿಕ್ಕೆ ಆಗದವರು, ಕರೆಂಟ್ ಇಲ್ಲ ಅಂತ ಕೇಳಲಿಕ್ಕೆ ಆಗದವರು, ಇವತ್ತು ಯೂನಿಟ್ 200 ಯೂನಿಟ್ ಉಚಿತ ಕರೆಂಟ್ ಕೊಡ್ತೇನೆ ಅಂತ ಹೇಳ್ತಾರೆ. ನಿಮ್ಮ ಕಾಲದಲ್ಲಿ ಕರೆಂಟೇ ಇರಲಿಲ್ಲ. ಇನ್ನು ಮುಂದಕ್ಕೆ ಕೊಡುವುದು ಹೇಗೆ? ಅವರಿಗೆ ಶಾಶ್ವತವಾಗಿ ಗೊತ್ತಿದೆ, ಈ ರಾಜ್ಯದಲ್ಲಿ ಖಂಡಿತವಾಗಿಯೂ ಸರ್ಕಾರ ಬರೋದಿಲ್ಲ. ಅದಕ್ಕೋಸ್ಕರ ಗ್ಯಾರಂಟಿ ಕಾರ್ಡ್ ಅಂತಾರೆ. ಅವರಿಗೆ ಗ್ಯಾರಂಟಿ ಇದೆ, ನಮಗೆ ಸರ್ಕಾರ ಬರೋದಿಲ್ಲ ಅನ್ನತಕ್ಕಂಥ ಗ್ಯಾರಂಟಿ ಇದೆ. ನಿಮಗೆ ಅಧಿಕಾರ ಇತ್ತಲ್ಲ, ರಾಜಸ್ಥಾನದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಯಾಕೆ ಕೊಟ್ಟಿಲ್ಲ? ಮಧ್ಯಪ್ರದೇಶದಲ್ಲಿ ನೀವು ಹೇಳಿದ್ರಿ ಚುನಾವಣೆ ಮುಂಚೆ, ಯಾಕೆ ಕೊಟ್ಟಿಲ್ಲ? ರೈತರ ಸಾಲ ಮನ್ನಾ ಮಾಡ್ತೀವಿ ಹೇಳಿದ್ರಿ ರಾಜಸ್ಥಾನದಲ್ಲಿ, ಯಾಕೆ ಮಾಡಿಲ್ಲ? ಹೇಳಿದ್ರೆ ಸುಳ್ಳು ಹೇಳಿ ಬದುಕುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಈ ರಾಜ್ಯದಲ್ಲಿ ಜನ ಇದನ್ನು ನಂಬೋದಿಲ್ಲ. ಇದಕ್ಕೆ ಸಾಕ್ಷಿ ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡಿ ಬಂದಿದ್ದೇನೆ. ನಮ್ಮ ವಿಜಯ ಸಂಕಲ್ಪ ಯಾತ್ರೆ ಅದ್ಭುತವಾಗಿರ್ತಕ್ಕಂಥ ಯಾತ್ರೆಯಾಗಿ ಪರಿವರ್ತನೆ ಆಗಿದೆ. ಪ್ರಜಾಧ್ವನಿ ಯಾತ್ರೆ ಬ್ರೇಕ್ ಫೈಲ್ ಆಗಿದೆ. ಪಂಚರತ್ನ ಯಾತ್ರೆ ಪಂಚರ್ ಆಗಿದೆ. ಹಾಸನದಲ್ಲೇ ಭಾಗ್ಯ ಆಗಿದೆ. ಮುಂದಿನ ಚುನಾವಣೆಯಲ್ಲಿ ನೆನಪಿಡಿ, 150 ಸ್ಥಾನಗಳನ್ನ ಭಾರತೀಯ ಜನತಾವಾದವನ್ನು ಕೇಳಲಿಕ್ಕೆ ಬಂದಿದೆ. ವಿಶ್ವಾಸ ಇದೆ ಈ ಬಾರಿ ಇಡೀ ರಾಜ್ಯದಲ್ಲಿ ನಾವು ಪರಿವರ್ತನೆ ಮಾಡಿಯೇ ಮಾಡ್ತೀವಿ. ಮತ್ತೊಂದು ಬಾರಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇ ಬರುತ್ತೆ. ಈ ಬಾರಿ ನಾವು ಸಂಕಲ್ಪವನ್ನು ತೊಡ್ತೇವೆ, 8ಕ್ಕೆ 8 ಕ್ಷೇತ್ರಗಳನ್ನು ಗೆಲ್ತೀವಿ. ಮಂಗಳೂರಲ್ಲೂ ಭಾರತೀಯ ಜನತಾ ಪಾರ್ಟಿ ಕಮಲವನ್ನು ಅರಳಿಸ್ತೀವಿ. ಹಾಗಾಗಿ ಇವತ್ತು ಬಂದಿರತಕ್ಕಂಥ ಯುವ ಪಡೆಯನ್ನು ನೋಡಿದಾಗ ಆನಂದ ಆಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಿಂದ ಬಂದಿದ್ದೀರಿ. ಆಳಬಲ್ಲೆವು, ಬಾಳಬಲ್ಲೆವು, ನೊಲ್ಲೆವು ಅನ್ನತಕ್ಕಂಥ ವಿಚಾರದಿಂದ ನೀವು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡ್ತೀರಿ. ಇವತ್ತಿನಿಂದ ಮುಂದಕ್ಕೆ ನಡೆದು 23ರ ಚುನಾವಣೆಯಲ್ಲಿ ನಮ್ಮ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ತಂದುಕೊಳ್ಬೇಕು. ಅದಕ್ಕೋಸ್ಕರ ಇವತ್ತಿನಿಂದ ಮನೆ ಮನೆಗಳಿಗೆ ತೆರಳಬೇಕು, ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಅರಳಿಸಬೇಕು ಅಂತ ಹೇಳುವಂತ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ. ಬಂಧುಗಳ, ಯೋಚನೆ ಮಾಡಿ, ಇವತ್ತು ಆಯುಷ್ಮಾನ್ ಕೊಟ್ಟವರು ಯಾರು? 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 ಉಚಿತ ಲಸಿಕೆ ಕೊಟ್ಟವರು ಯಾರು? ಉಚಿತ ಲಸಿಕೆ ಕೊಟ್ಟವರು ಯಾರು? ಉಚಿತ ಲಸಿಕೆ ಕೊಟ್ಟವರು ಯಾರು? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೊಟ್ಟವರು ಯಾರು? ಶೌಚಾಲಯ ನಿರ್ಮಾಣ ಮಾಡಿದವರು ಯಾರು? ಮನೆ ಮನೆಗಳಿಗೆ ಶೌಚಾಲಯ ಕೊಟ್ಟವರು ಯಾರು? ಮನೆ ಮನೆಗಳಿಗೆ ಲೈಟ್ ಕೊಟ್ಟವರು ಯಾರು? ಅನ್ನಭಾಗ್ಯದಲ್ಲಿ ಅಕ್ಕಿ ಕೊಟ್ಟವರು ಯಾರು? ಅನ್ನಭಾಗ್ಯದಲ್ಲಿ ಅಕ್ಕಿ ಕೊಟ್ಟವರು ಯಾರು? ಅನ್ನಭಾಗ್ಯದಲ್ಲಿ ಅಕ್ಕಿ ಕೊಟ್ಟವರು ಯಾರು? ಮುದ್ರಾ ಯೋಜನೆ ತಂದವರು ಯಾರು? ಮುದ್ರಾ ಯೋಜನೆ ತಂದವರು ಯಾರು? ಕಿಸಾನ್ ಸಮ್ಮಾನ್ ಕೊಟ್ಟವರು ಯಾರು? ಕಿಸಾನ್ ಸಮ್ಮಾನ್ ಕೊಟ್ಟವರು ಯಾರು? ಕಿಸಾನ್ ಸಮ್ಮಾನ್ ಕೊಟ್ಟವರು ಯಾರು? ರಾಮ ಮಂದಿರ ನಿರ್ಮಾಣ ಮಾಡಿದವರು ಯಾರು? ಕಾಶಿ ಕಾರಿಡಾರ್ ಮಾಡಿದವರು ಯಾರು? ಕಾಶಿ ಕಾರಿಡಾರ್ ಮಾಡಿದವರು ಯಾರು? ಅಮರನಾಥ ಅಭಿವೃದ್ಧಿ ಮಾಡಿದವರು ಯಾರು? ಅಮರನಾಥ ಅಭಿವೃದ್ಧಿ ಮಾಡಿದವರು ಯಾರು? ಶಂಕರಾಚಾರ್ಯರ ಪೀಠ ನಿರ್ಮಾಣ ಮಾಡಿದವರು ಯಾರು? ಶಂಕರಾಚಾರ್ಯರ ಪೀಠ ನಿರ್ಮಾಣ ಮಾಡಿದವರು ಯಾರು? ಬಂಧುಗಳೇ, ಜಗದ್ವಂದ್ಯ ಭಾರತ ನಿರ್ಮಾಣ ಮಾಡಿದವರು ಯಾರು? ಜಗದ್ವಂದ್ಯ ಭಾರತ ನಿರ್ಮಾಣ ಮಾಡಿದವರು ಯಾರು? ಬಂಧುಗಳೇ, ನಾನು ಇವತ್ತು ಕೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ NIA ಬಂಧನ ಮಾಡಿದ ಭಯೋತ್ಪಾದಕರನ್ನ ಬಿಡ್ತೇವೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ PFI ನಿಷೇಧ ವಾಪಸ್ ತೆಗಿತೀವಿ. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತಗೋತೀವಿ.
ನಮ್ಮ ಸರ್ಕಾರ ಬಂದ್ರೆ ಮತಾಂತರ ನಿಷೇಧ ಕಾನೂನು ವಾಪಸ್ ತೆಗಿತೀವಿ ಅಂತ ಸಿದ್ದರಾಮಣ್ಣ ಮತ್ತು DKC ಹೇಳಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಕೇಳ್ತೇನೆ, 10 ಸಮಸ್ಯೆಗಳಿರಬಹುದು ಕ್ಷೇತ್ರದಲ್ಲಿ, 10 ಚರ್ಚೆಗಳಿರಬಹುದು, 10 ಯೋಚನೆಗಳಿರಬಹುದು. ಆದರೆ ಭಯೋತ್ಪಾದಕರನ್ನ ಬಿಡಬೇಕಾ? ಭಯೋತ್ಪಾದಕರನ್ನ ಬಿಡಬೇಕಾ? ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತಗೋಬೇಕಾ? ಮತಾಂತರ ನಿಷೇಧ ಕಾನೂನು ವಾಪಸ್ ತಗೋಬೇಕಾ? ಮನೆ ಮನೆಗಳಲ್ಲಿ ಗೋಹತ್ಯೆ ಆಗಬೇಕಾ? ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಬೇಕಾ? ಎಲ್ಲ ಮನಸ್ಸಿನಿಂದ ತೊಡೆದು ಹಾಕಿ ಒಂದೇ ವಿಚಾರಧಾರೆಯಿಂದ ಕಮಲವನ್ನು ಅರಳಿಸಿ ಈ ರಾಜ್ಯವನ್ನ, ಈ ಜಿಲ್ಲೆಯನ್ನು ಉಳಿಸುವುದಕ್ಕೋಸ್ಕರ ನಿಮ್ಮಲ್ಲಿ ಮತ್ತೊಮ್ಮೆ ಆಶೀರ್ವಾದವನ್ನು ಕೇಳ್ತೇನೆ. ಕಲ್ಯಾಣ ಕರ್ನಾಟಕದ ನಿರ್ಮಾಣ ಭಾರತೀಯ ಸಂಕಲ್ಪ. ಹಾಗಾಗಿ ಮುಂದಿನ ಭರವಸೆ ಅದು ಭಾರತೀಯ ಜನತಾ ಪಾರ್ಟಿ. ಮುಂದಿನ ಭರವಸೆ, ಮುಂದಿನ ಭರವಸೆ, ಮುಂದಿನ ಭರವಸೆ. ಯುವ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರ, ಅದೇ ರೀತಿ ಜಿಲ್ಲಾಧ್ಯಕ್ಷರಾದಂಥ ಸುದರ್ಶನ್ ಎಂ ಇವರಿಗೂ ಕೂಡ ತುಂಬ ಧನ್ಯವಾದವನ್ನು ಸಮರ್ಪಿಸ್ತಾ, ನಮ್ಮ ಮಂಗಳೂರು ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಅವರಿಗೆ, ಮಂಗಳೂರು ಉತ್ತರ ಮಂಡಲದ ಶಾಸಕರಾದಂಥ ಭರತ್ ಶೆಟ್ಟರಿಗೆ ಹಾಗೂ ಸೇರಿರುವ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ